श्री श्री दामोदरष्टकम्। नमामीश्वरं सच्चिदानन्दरूपं लसत्कुण्डलं गोकुले ब्राजमानं यशोदाभियोलुखलाथावमानं परामृष्टमत्यन्ततो धृत्य गोप्या रुदन्तं मुहुर्नेत्रयुग्नं मृजन्तं कराम्भोजयुग्मेन सातङ्कनेत्रम् मुहुश्वासकम्पात्रिरेखाङ्ककण्ठा स्थिताग्रैवं दामोदरं भक्तिबद्धम् इति दृक्स्वलीलाभिरानन्दकुण्डे स्वघोषं निमज्जन्तमाख्यापयन्तम् तदीयेषिताज्ञेषु भक्तैर्जितत्वम् पुनः प्रेमतस्तं शतावृत्तिवन्दे वरं देवमोक्षं न मोक्षावधिं वा न चान्यं वृणेऽहं वरेशादपीह इदं ते वपुर्नाथ गोपालबालं सदा मे मनस्या विराजतां किमन्ये इदं ते मुकाम्भोजमत्यन्तनीलैर्वृतं कुन्तलैः स्निग्धरक्तैश्च गोप्या मुहुश्चुम्बितं बिम्बरक्ताधरं मे मनस्या विरास्तामलं लक्ष्यलाभे नमो देव दामोदरानन्त विष्णु प्रसीद प्रभो दुःखजलाब्धिमग्नम् कृपादृष्टिवृष्ट्यातिदीनं बतानु गृहाणेश मामज्ञमेद्यक्षिदृश्या कुबेरात्मजौ बद्धमूर्तैव यद्वत् त्वया मोचितौ भक्तिभाजौ कृतौ च तथा प्रेम भक्तिं स्वकां मे प्रयच्छ न मोक्षे ग्रहो मेऽस्ति दामोदरेह नमस्ते सुदाम्ने स्फुरद्दीप्तिदाम्ने त्वदीयोदरायाथ विश्वस्य दाम्ने नमो राधिकायै त्वदीया प्रियायै नमो नन्तलीलाय देवाय तुभ्यम् हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे। श्री श्री यशोद दामोदर की जय। हरे कृष्ण माता जी। ನಿತ್ಯ ಸಚ್ಚಿತ್ ಆನಂದ ರೂಪಿಯಾದ ಸರ್ವೋನ್ನತ ಪ್ರಭು ದಾಮೋದರನಿಗೆ ನಮಸ್ಕಾರ ಮಾಡುತ್ತೇನೆ. ಮೀನಿನ ಆಕಾರದ ಕುಂಡಲಗಳು ಅವನ ಕಿವಿಯಲ್ಲಿ ತೂಗುತ್ತಿವೆ. ಗೋಕುಲದ ದಿವ್ಯ ಕ್ಷೇತ್ರದಲ್ಲಿ ಅವನು ಶೋಭಿಸುತ್ತಿದ್ದಾನೆ. ತಾಯಿ ಯಶೋದೆಯು ಮೊಸರು ಕಡಿಯುತ್ತಿದ್ದ ಮಡಕೆಯನ್ನು ಒಡೆದು ನೇತು ಹಾಕಿದ್ದ ಪಾತ್ರೆಯಿಂದ ಬೆಣ್ಣೆಯನ್ನು ಕದ್ದ ತಪ್ಪಿಗಾಗಿ ಹೆದರಿ ತನ್ನನ್ನು ಕಟ್ಟಿ ಹಾಕಿದ ಮರದ ಒರಳಿನಿಂದ ಓಡಲೆತ್ನಿಸಿ ಹಿಂದಿನಿಂದ ಇನ್ನೂ ಬೇಗ ಓಡಿ ಬಂದ ಯಶೋದೆಯ ಕೈಗೆ ಅವನು ಸಿಕ್ಕನು. ಓದಿ ನೆಕ್ಸ್ಟ್. ಹರೇ ಕೃಷ್ಣ ಮಾತಾಜಿ. ತಾಯಿಯ ಕೈಯಲ್ಲಿ ಬೆತ್ತವನ್ನು ನೋಡಿ ಅವನು ಮತ್ತೆ ಮತ್ತೆ ಅಳುತ್ತಿದ್ದಾನೆ. ತಾವರ ಅಂತಹ ಕೈಗಳಿಂದ ಕಣ್ಣುಗಳನ್ನು ಉಜ್ಜಿಕೊಳ್ಳುತ್ತಿದ್ದಾನೆ. ಅವನ ಕಣ್ಣುಗಳಲ್ಲಿ ಹೆದರಿಕೆ ತುಂಬಿದೆ. ಶಂಖದಂತೆ 3 ರೇಖೆಗಳನ್ನೊಂದಿರುವ ಅವಳ ಕಂಠವನ್ನು ಮಾತಾಜಿ ರೇಖೆಗಳನ್ನು ಒಳಗೊಂಡಿರುವ
ರೇಖೆಗಳನ್ನು ಒಳಗೊಂಡಿರುವ ಅವನ ಕಂಠವನ್ನು ಅಲಂಕರಿಸುವ ಮುತ್ತಿನ ಹಾರವು ಅವನು ಅಳುತ್ತಾ ವೇಗವಾಗಿ ಉಸಿರಾಡುತ್ತಿರುವ ಕಾರಣದಿಂದಾಗಿ ಅಲುಗಾಡುತ್ತಿದೆ. ಯಾರ ಹೊಟ್ಟೆಯನ್ನು ಹಗ್ಗದಿಂದಲೇ ತಾಯಿಯ ಶುದ್ಧ ಪ್ರೇಮದಿಂದ ಬಂಧಿಸಲಾಗಿದೆಯೋ ಆ ದಾಮೋದರನಿಗೆ ನಮಸ್ಕಾರ ಮಾಡುತ್ತೇನೆ. ಹರೇ ಕೃಷ್ಣ. ಇಂತಹ ಬಾಲಲೀಲೆಗಳಾದಂತ ಅವನು ಗೋಕುಲದ ನಿವಾಸಿಗಳನ್ನು ಆನಂದ ಸಾಗರದಲ್ಲಿ ಮುಳುಗಿಸಿದ್ದಾನೆ. ತನ್ನ ಸರ್ವೋನ್ನತ ವೈಭವದ ಅರಿವಿನಲ್ಲಿ ತಲೀನರಾಗಿರುವ ಭಕ್ತರಿಗೆ ಯಾರು ಶುದ್ಧ ಪ್ರೇಮ ಭಕ್ತಿಯಿಂದ ಕೂಡಿದ್ದಾರೋ, ಯಾರು ಭಯ ಮತ್ತು ಗೌರವಗಳ ಎಲ್ಲ ಪರಿಕಲ್ಪನೆಗಳಿಂದ ಮುಕ್ತರಾಗಿದ್ದಾರೋ, ಏನು ಆಯ್ತು, ಹೋಯ್ತು ಮಾತಾಜಿ. ಏನು ಹರೇ ಕೃಷ್ಣ. ನೆಟ್ ಹೋಯ್ತು ಮಾತಾಜಿ. ಪುನಃ ಹಾಕ್ತೇವೆ. ಬಂತ ನೋಡಿ. ಬಂತು ಮಾತಾಜಿ. ಭಕ್ತರಿಗೆ ಶುದ್ಧ ಪ್ರೇಮದಿಂದ ಭಕ್ತಿಯಿಂದ ಕೂಡಿದ್ದಾರೋ, ಯಾರು ಭಯ ಮತ್ತು ಗೌರವಗಳ ಎಲ್ಲ ಕಲ್ಪನೆಗಳಿಂದ ಮುಕ್ತರಾಗಿದ್ದಾರೋ ಅಂತಹ ಭಕ್ತರು ಮಾತ್ರವೇ ತನ್ನನ್ನು ಗೆಲ್ಲಬಲ್ಲರು ಎಂಬುದನ್ನು ತೋರಿಸಿಕೊಡುತ್ತಿದ್ದಾನೆ. ಪ್ರಭು ದಾಮೋದರನಿಗೆ ಅಧಿಕವಾದ ಪ್ರೀತಿಯಿಂದ 100,000 ಸಲ ನಮಸ್ಕಾರ ಮಾಡುತ್ತೇನೆ. ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ಓದಿ ಬೇರೆಯವರು. ಹರೇ ಕೃಷ್ಣ ಮಾತಾಜಿ. ಪ್ರಭು, ಸಮಸ್ತ ವರಗಳನ್ನು ಅನುಗ್ರಹಿಸಲು ನೀನು ಸಮರ್ಥನಾಗಿದ್ದರು ನಾನು ಸಾಯುಜ್ಯ ಮೋಕ್ಷವನ್ನಾಗಲಿ, ಅತ್ಯುನ್ನತವಾದ ನಿತ್ಯ ವೈಕುಂಠ ವಾಸವನ್ನಾಗಲಿ ಅಥವಾ ಭಕ್ತಿಯ 9 ಬಗೆಗಳಿಂದ ಪಡೆಯಬಹುದಾದ ಬೇರೆ ಯಾವುದೇ ವರವನ್ನಾಗಲಿ ಬೇಡುವುದಿಲ್ಲ. ಪ್ರಭುವೇ, ವೃಂದಾವನದ ಬಾಲ ಗೋಪಾಲನ ನಿನ್ನ ಈ ದಿವ್ಯ ರೂಪವು ಸದಾ ನನ್ನ ಹೃದಯದಲ್ಲಿ ನೆಲೆಸಿರಲಿ ಎಂದಷ್ಟು ಮಾತ್ರ ಬೇಡುತ್ತೇನೆ. ಹಾಗಲ್ಲದೆ ಬೇರೆ ಯಾವ ವರದಿಂದ ನನಗೇನು ಪ್ರಯೋಜನ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಪ್ರಣಾಮಗಳು. ಅದೇ ಹರೇ ಕೃಷ್ಣ. ನಾವು ಇವಾಗ ಶುರು ಮಾಡಬಹುದಾ ಕ್ಲಾಸು? ಹರಿ ಬೋಲ್. ಹರೇ ಕೃಷ್ಣ ಪ್ರಭುಜಿ, ಸ್ಟಾರ್ಟ್ ಮಾಡಿ ಪ್ರಭುಜಿ. ಎಸ್ ಹರೇ ಕೃಷ್ಣ. ಜಯ ರಾಧಾ ಮಾಧವ ಕುಂಜ ವಿಹಾರಿ, ಜಯ ರಾಧಾ ಮಾಧವ ಕುಂಜ ವಿಹಾರಿ, ಜಯ ಗೋಪಿಜನ ವಲ್ಲಭ ಗಿರಿವರಧಾರಿ, ಜಯ ಗೋಪಿಜನ ವಲ್ಲಭ ಗಿರಿವರಧಾರಿ, ಯಶೋದನಂದನ ಬ್ರಜ ಜನರಂಜನ, ಯಶೋದನಂದನ ಬ್ರಜ ಜನರಂಜನ, ಯಮುನ ತೀರಾವನಚಾರಿ, ಯಮುನ ತೀರಾವನಚಾರಿ, ಜಯ ರಾಧ ಮಾಧವ ಕುಂಜ ವಿಹಾರಿ, ಜಯ ರಾಧಾ ಮಾಧವ ಕುಂಜ ವಿಹಾರಿ. ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ರಾಮ Hare Krishna, Krishna Hare Hare, Hare Rama, Rama Rama, Radha Govinda, Radha Govinda, Radhe, Radha Govinda, Radha Govinda, Radhe,
जय प्रभुपाद जय गुरुदेव गुरुदेव जय गुरुदेव. ಹರೇ ಕೃಷ್ಣ. ತಮ್ಮೆಲ್ಲರಿಗೂ ವಂದನೆಗಳು. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುಂ ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಾಪಾದಕಮಲಂ ಶ್ರೀಗುರೋನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಾಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಾ ಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀ ರಾಧಾ ಕೃಷ್ಣ ಪಾದಾ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ್ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ನಿಮ್ಮೆಲ್ಲರಿಗೂ ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಕೇಳಿಸ್ತಿದೆ ಪ್ರಭು. ಸರಿ ಸರಿ ಕೇಳಿಸ್ತಾ ಇದೆ ಪ್ರಭುಜಿ. ಸರಿ. ಹರೇ ಕೃಷ್ಣ. ನೀವೆಲ್ಲವರು ವೈಷ್ಣವರು ದಯಮಾಡಿ ನಮಗೆ ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡಿ ಭಗವಾನನ ಈ ದಿವ್ಯ ಲೀಲೆಗಳನ್ನ ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಪಡುವ. ಹರೇ ಕೃಷ್ಣ. ಇವತ್ತು ನಾವು ಆಲ್ರೆಡಿ ಇದು ಗಿರಿರಾಜ್ ಗೋವರ್ಧನನ ಪೂಜೆ ಮಾಡಿದ್ವಿ. ಹಿಂದಿನ ಕ್ಲಾಸ್ನಲ್ಲಿ ಪ್ರಭುಜಿ ಅವರು ನಿಮಗೆ ಸವಿಸ್ತರವಾಗಿ ಹೇಳಿದಾರೆ ಕಾಣುತ್ತೆ. ಆ ಕ್ಲಾಸ್ನಲ್ಲಿ ನಾ ಇರಲಿಲ್ಲ. ಹರೇ ಕೃಷ್ಣ. ಇವತ್ತು ಅದರದೇ ಮುಂದಿನ ಭಾಗವಾಗಿ ಗಿರಿರಾಜ್ ಗೋವರ್ಧನ ಜಿಯ ಪೂಜೆಯನ್ನು ನಾವು ವರ್ಣನೆ ಮಾಡಲಿಕ್ಕೆ ಪ್ರಯತ್ನ ಪಡುವ. ಹರೇ ಕೃಷ್ಣ. ಈಗ ನಾವೊಂದು ಪ್ರಾರ್ಥನೆ ಮಾಡೋಣ. ನಮಸ್ತೆ ಗಿರಿರಾಜಾಯ ನಮಸ್ತೆ ಗಿರಿರಾಜಾಯ ಶ್ರೀ ಗೋವರ್ಧನ ನಾಮಿನಿ ಶ್ರೀ ಗೋವರ್ಧನ ನಾಮಿನಿ ಅಶೇಷ ಕ್ಲೇಶನಾಶಾಯ ಕ್ಲೇಶನಾಶಾಯ ಪರಮಾನಂದದಾಯಿನೇ ನಮಸ್ತೆ ಗಿರಿರಾಜಾಯ ನಮಸ್ತೆ ಗಿರಿರಾಜಾಯ ಶ್ರೀ ಗೋವರ್ಧನ ನಾಮಿನೇ ಅಶೇಷ ಕ್ಲೇಶನಾಶಾಯ ಪರಮಾನಂದದಾಯಿನೇ ನಮಸ್ತೆ ಗಿರಿರಾಜಾಯ ಶ್ರೀ ಗೋವರ್ಧನ ನಾಮಿನೇ ಅಶೇಷ ಕ್ಲೇಶನಾಶಾಯ ಪರಮಾನಂದದಾಯಿನೇ
ಹರೇ ಕೃಷ್ಣ. ಗೋವರ್ಧನ್ ಜಿ ದಾಸರಲ್ಲೇ ಗ್ರೇಟ್ ಅವರು, ದಾಸವರೆಣ್ಯ ಅವರು. ರಾಧಾರಾಣಿ ಅವರು ಅವ್ರನ್ನ ಹೇಳ್ತಾರೆ ದಾಸವರ್ರಿ ಅಂತ ಹೇಳ್ತಾರೆ. ಅವ್ರಿಗೆ ದಾಸವರ್ರಿ ಅಂದ್ರೆ 5 ಜನ ದಾಸವರರಲ್ಲಿ ಇವರು ಪ್ರಥಮರು ಅಂತ. ಪ್ರಥಮರು ಅಂದ್ರೆ ಅವರು ಗ್ರೇಟ್ ಅಂತ ಮೇಯ್ನು. ಈಗ ಧರ್ಮರಾಜಿಗೂ ಕೂಡ ದಾಸವರ್ಯ ಅಂತ ಕರೀತಾರೆ, ಉದ್ಧವ್ಗೂ ಕೂಡ ದಾಸವರ್ಯ ಅಂತ ಕರೀತಾರೆ, ಹನುಮಾನ್ಜಿಗೂ ಕೂಡ ದಾಸವರ್ಯ ಅಂತ ಕರೀತಾರೆ, ಮತ್ತೆ ನಾರದ್ಜಿಗೂ ಬಿ ದಾಸವರ್ಯ ಅಂತ ಕರೀತಾರೆ. ಇದರಲ್ಲಿ ದಾಸವರೆಣ್ಯರು ಯಾರಪ್ಪ ಮೇನು ಅಂದ್ರೆ ಗಿರಿರಾಜ ಗೋವರ್ಧನ್ ಜಿ. ಗೋವರ್ಧನ್ ಜಿ ಈ ಭೂತಲದಲ್ಲಿ ಹೇಗೆ ಬಂದ್ರು ಅಂತ. ಅವರು ಗಿರಿರಾಜ್ ಗೋವರ್ಧನ್ ಜಿ ಯೋಮ ವೃಂದಾವನದಲ್ಲಿದ್ದರು. ಯೋಮ ವೃಂದಾವನ ಅಂದ್ರೆ ಈಗೇನು ಗೋವರ್ಧನ ಗೋಲೋಕ ಏನಿದೆ, ಆ ಗೋಲೋಕದಲ್ಲಿ ಈ ಗೋವರ್ಧನ್ ಜಿ ಇದ್ರು. ಕೃಷ್ಣ ಈ ಭೂತಲದಲ್ಲಿ ಲೀಲೆ ಮಾಡಬೇಕು ಅನ್ನುವಂಥದ್ದು ಅಂದ್ರೆ ಕೃಷ್ಣ ಬಲರಾಮರು ಈ ಭೌತಿಕ ಜಗತ್ತಿನಲ್ಲಿ ಬರ್ಲಿಕ್ಕೆ ಪ್ಲಾನಿಂಗ್ ಮಾಡಿದಾಗ ರಾಧಾರಾಣಿಯನ್ನು ಕರೆದ್ರಂತೆ. ಯಾರೋ ಕೃಷ್ಣ ನೀನು ಬರಬೇಕು ಅಂತ. ನಾ ಬರುದಿಲ್ಲ ಅಂದ್ರು. ಅಲ್ಲ ನೀ ಬರ್ಲಿಲ್ಲ ಅಂದ್ರೆ ಮತ್ತೆ ಹೆಂಗೆ ಅಂತ. ಬಟ್ ಒಂದ್ ಕಂಡೀಷನ್, ನಾ ಬರ್ತೇನೆ ಅಂತ. ಏನ್ ಕಂಡೀಷನ್? ನಾ ಬಂದ್ರೆ ನನ್ನ ಜೊತೆಗೆ ಗೋವರ್ಧನ್ ಜಿ ಬರಬೇಕು, ಯಮುನಾ ಬರಬೇಕು, ಆಮೇಲೆ ವ್ರಜವಾಸಿಗಳು ಮತ್ತು ಆಕಳು ಕರುಗಳು ಇವರೆಲ್ಲರೂ ಬರಬೇಕು. ಮತ್ತೆ ಅದ್ರ ಜೊತೆಗೆ ಸುಖ ನವಿಲು ಅಂದ್ರೆ ಈಗ ಗಿಳಿ ನವಿಲು ಕೋಗಿಲೆಗಳು ಅವೆಲ್ಲವುಗಳು ಬರಬೇಕು. ಅವು ಇದ್ರೆ ನಾ ಬರ್ತೇನೆ, ಇಲ್ಲಾಂದ್ರೆ ಬರುದಿಲ್ಲ ಅಂತ ಹೇಳಿದ್ರಂತೆ. ಕೃಷ್ಣ ಹೇಳಿದ್ರು ಆಯ್ತು, ಇಲ್ಲಿ ಏನು ಗೋವರ್ಧನ, ಇಲ್ಲೇನು ಯೋಮ ವೃಂದಾವನ ಇದೆಯಲ್ಲ, ಆ ಯೋಮ ವೃಂದಾವನನ್ನೇ ಭೌಮ ವೃಂದಾವನಕ್ಕೆ ಇಳಿಸ್ತೀನಿ ಅಂತ. ಅಂದ್ರೆ ಭೌಮ ವೃಂದಾವನ ಅಂದ್ರೆ ಭೂಮಿಗೆ ನಾ ಇಳಿಸ್ತೀನಿ ಅಂತ ಹೇಳ್ಬಿಟ್ಟು ಕೃಷ್ಣ ಏನ್ ಮಾಡಿದ್ರು, ಗೋಲೋಕದಲ್ಲಿರುವಂತ ವೃಂದಾವನದಲ್ಲಿರುವಂತ ಈ ಎಲ್ಲ ಗೋವರ್ಧನ್ ಜಿ, ಯಮನ, ಆಮೇಲೆ ಬ್ರಜವಾಸಿಗಳು, ಆಮೇಲೆ ಆಕಳು ಕರು, ಆಮೇಲೆ ಕಲ್ಪತರು, ಏನು ಗಿಡಗಂಟಿಗಳು ಏನದವಲ್ಲ ಅವೆಲ್ಲ, ಅದ್ರ ಜೊತೆಗೆ ನವಿಲು ಕೋಗಿಲೆ ಗಿಳಿಗಳು ಇನ್ನಿತರೆ ಪಕ್ಷಿಗಳು ಎಲ್ಲವನ್ನು ಯಥಾಸ್ಥಿತಿಯೊಳಗ ಈ ಭೌಮ ವೃಂದಾವನಕ್ಕ ತಂದ್ರು ಅಂತ. ಯಾವಾಗ ಗೋವರ್ಧನ್ ಜಿ ಇಲ್ಲಿ ಬಂದ್ರು ಅವಾಗ ರಾಧಾರಾಣಿಯವರು ಬರ್ಲಿಕ್ಕೆ ಒಪ್ಕೊಂಡ್ರು ಅಂತ. ಅಂದ್ರೆ ಇದು ಎಲ್ಲ ಮರೆಸಿ ಯಾರ್ದು ಈ ಕೃಪೆ? ರಾಧಾರಾಣಿಯ ಒಂದು ಕೃಪೆ. ಗೋವರ್ಧನ್ ಜಿ ಹಾಗಾದ್ರೆ ಯಾರು? ಗೋವರ್ಧನ್ ಜಿ ಈಗ ನೋಡ್ರಿ, ನಾವು ಇದ್ರೊಳಗ ನೀವು ವೃಂದಾವನಕ್ಕೆ ಹೋಗಿರ್ಬಹುದು, ಹೋಗ್ಲಿಲ್ಲ ಅಂದ್ರೂ ಕೇಳಿರ್ಬಹುದು, ನೆನಪಿಸಿಕೊಂಡಿರ್ಬಹುದು ಅಥವಾ ಓದಿರ್ಬಹುದು. ಏನೇ ಮಾಡಿದ್ರು ಕೂಡ, ನಾವು ಹೋಗ್ಲಿಲ್ಲ ಅಂದ್ರೂ ಕೂಡ ನೆನಪಿಸಿಕೊಂಡ್ರು ಕೂಡ ಗೋವರ್ಧನ್ಜಿಯ ಕೃಪೆ ಆಗ್ತದೆ ಅಂತ. ಗೋವರ್ಧನ ಅಂದ್ರೆ ಸಾಕಂತೆ. ವಂಶಿದಾಸ್ ಬಾಬಾಜಿ ಅವರು ಅವರಿಗೆ ಗೌರ್ಮೆಂಟ್ ಅಂತ ಯಾರಾದ್ರೂ ಗೌರ್ಮೆಂಟ್ ಅಂತ ಕಂದ್ರೆ ಅವ್ರಿಗೆ ನೆನಪಾಗ್ತಿದ್ರು ಗೋವರ್ಧನ ಅಂತ ಓಡ್ ಬಂದ್ಬಿಡ್ತಿದ್ರಂತೆ ಗೋವರ್ಧನಕ್ಕೆ. ಗೋ ಅನ್ನುವಂತ ಶಬ್ದ ಒಂದೇ ಕೇಳಿಸ್ಕೊಂಡು ಕೂಡಲೇ ಗೋವರ್ಧನ ಕೂಡಿ ಬರ್ತಾ ಇದ್ರು. ಯಾರು? ವಂಶಿದಾಸ್ ಬಾಬಾಜಿ ಅವರು. ಹಂಗ ಗೋವರ್ಧನ ಅಂದ್ರೆ ಏನು? ಗೋ ಅಂದ್ರ ಇಂದ್ರಿಯ. ಯಾರ ಇಂದ್ರಿಯ? ಕೃಷ್ಣನ ಇಂದ್ರಿಯ. ವರ್ಧನ, ಅದಕ್ಕೆ ಖುಷಿ ಕೊಡೋರು ಯಾರು? ಗೋವರ್ಧನ್ ಜಿ ಅಂತ. ಅಂದ್ರೆ ಪರಮಾತ್ಮನ ಖುಷಿಗಾಗಿ, ಪರಮಾತ್ಮನ ಪ್ರೇಮಕ್ಕಾಗಿ ಸೇವೆ ಮಾಡುವವರು ಗೋವರ್ಧನ್ ಜಿ ಅಂತ. ಇದು ಯಾರ್ದು? ಕೃಷ್ಣ ಮತ್ತು ರಾಧಾರಾಣಿಯ ನಡುವಿನ ಪ್ರೇಮ ಭಾವ ಏನೈತಲ್ಲ, ಉತ್ಕೃಷ್ಟ ಪ್ರೇಮ ಭಾವ ಏನೈತಲ್ಲ, ಆ ಪ್ರೇಮ ಭಾವನೆ ಗೋವರ್ಧನ್ ಜಿ. ಅದಕ್ಕೆ ಕೃಷ್ಣ ಏನ್ ಮಾಡಿದ್ರು, ರಾಧಾರಾಣಿ ಕೇಳಿದ ಕೂಡ್ಲೇನ ಅವರ ಹೃದಯದಿಂದ ಪ್ರೇಮ ಜಾಗೃತ ಆಗಿ ಆ ಪ್ರೇಮದ ಒಂದು ಮೂರ್ತ ರೂಪದೊಳಗೆ ಹೊರಬಂತಂತೆ ಗೋವರ್ಧನ್ ಜಿ. ಆ ಗೋವರ್ಧನ್ ಜಿ ಮೂರ್ತ ರೂಪದಲ್ಲಿ ಬಂದಾಗ ಎಷ್ಟೊಂದು ತರಳವಾಗಿತ್ತು. ತರಳ ಅಂದ್ರೆ ಈಗ ರಾಧಾಕುಂಡ ಮತ್ತು ಶ್ಯಾಮಕುಂಡಗಳು ಹೇಗೆ ನೀರಿನ ರೂಪದಲ್ಲಿ, ಜಲರೂಪದಲ್ಲಿದೆ, ಆ ಪ್ರೇಮ ಆ ಪ್ರೇಮದ ಒಂದು ತರಳ ರೂಪ ನೀರಿನ ರೂಪದಲ್ಲಿ ಇರುವಂತದ್ದು ಅದು ಗಟ್ಟಿ ಆಗ್ತಾ ಘನಾಕೃತಿ ಆಗ್ತಾ ಗೋವರ್ಧನಜಿಯ ರೂಪದಲ್ಲಿ ಇರುತ್ತದೆ. ಯಾರ್ದು? ರಾಧಾಕೃಷ್ಣರ ದಿವ್ಯ ಪ್ರೇಮ. ಈಗ ಮತ್ತೆ ಹಾಗಾದ್ರೆ ರಾಧಾಕುಂಡ ಮತ್ತು ಶ್ಯಾಮಕುಂಡ ಏನು?
ಶ್ಯಾಮಕುಂಡ ಏನಾಯ್ತಂದ್ರ ಕೃಷ್ಣನ ಕಣ್ಣೀರು ಅಂದ್ರೆ ಪ್ರೇಮದಿಂದ ಹರಿದಿರುವಂತ ಕಣ್ಣೀರು, ಮತ್ತು ರಾಧಾರಾಣಿಯ ಪ್ರೇಮದಿಂದ ಹರಿದಿರುವಂತ ಕಣ್ಣೀರಿನ ಆ ಕುಂಡಗಳು, ಆ ಕುಂಡಗಳೇ ರಾಧಾಕುಂಡ ಶ್ಯಾಮಕುಂಡ ಅಂತ. ಮೊದಲು ಅಲ್ಲೆಲ್ಲ ಏನ್ ಮಾಡ್ತಿದ್ರು ಇವರು, ಸನಾತನ ಗೋಸ್ವಾಮಿ, ರೂಪ್ ಗೋಸ್ವಾಮಿ, ಇವ್ರು ಯಾರು ಇರ್ಲಾರ್ದ ಟೈಮ್ನಲ್ಲಿ ಅವೆಲ್ಲ ಕುಂಡಗಳು ಹಾಳಾಗಿದ್ವು. ಅಲ್ಲೆಲ್ಲ ಎಮ್ಮಿಗಳನ್ನ ಮೈ ತೊಳಿತಾ ಇದ್ರು, ಬಟ್ಟೆಗಳನ್ನೆಲ್ಲ ಒಗಿತಾ ಇದ್ರು, ಎಷ್ಟೆಲ್ಲ ಗಲೀಜಾಗಿತ್ತು. ಯಾವಾಗ ಚೈತನ್ಯ ಮಹಾಪ್ರಭುಗಳು ಸನಾತನ ಗೋಸ್ವಾಮಿ ಅವ್ರಿಗೆ ಹೇಳಿದರು, ಇಲ್ಲಿವೆಲ್ಲ ಕುಂಡಗಳನ್ನ ಮತ್ತೆ ರೀಪರಿಚರಿಸಿ, ಅಂದ್ರ ಮರಳಿ ಅವ್ರನ್ನ ಪರಿಚಯ ಮಾಡಬೇಕು, ಇಲ್ಲಿರುವಂತವು ಏನೇನೋ ಅಡಿಗೆ ಹೋಗಿದಾವಲ್ಲ ಅವನ್ನೆಲ್ಲ ಉತ್ಖನನ ಮಾಡಿ ಹೊಳ್ಳಿ ಪರಿಚಯ ಮಾಡಿಕೊಡಿ ಅಂತ. ಅವನ್ನೆಲ್ಲ ಈ ಷಡ್ ಗೋಸ್ವಾಮಿಗಳು ನಮಗೆ ಬೃಂದಾವನದಲ್ಲಿ ಎಲ್ಲವನ್ನು ಉತ್ಖನನ ಮಾಡಿ ಅಲ್ಲಿರುವಂತಹದನ್ನೆಲ್ಲವನ್ನು ಹಿಸ್ಟ್ರಿ ಕ್ರೋಢೀಕರಿಸಿ ನಮಗೆ ಬೇಕಾಗಿರುವಂತ ಎಲ್ಲ ಶಾಸ್ತ್ರದ ನಾಲೆಜ್ ಅನ್ನ ಕೊಟ್ರು. ಹಿಂಗ ಕೃಷ್ಣ ಮತ್ತು ರಾಧಾರಾಣಿಯ ಪ್ರೇಮದ ಒಂದು ಘನರೂಪ ಯಾವ್ದಪ್ಪ ಅಂದ್ರ ಗಿರಿರಾಜ್ ಗೋವರ್ಧನ್. ಕೃಷ್ಣ ಈಗ ನೀವು ಮೊದಲಿನ ಕ್ಲಾಸ್ನಲ್ಲಿ ಪ್ರಭುಜಿ ಅವರ ಕ್ಲಾಸ್ನಲ್ಲಿ ಹೇಳಿರ್ಬೋದು, ಕೃಷ್ಣ ಏನ್ ಮಾಡಿದ, ಅವ್ರ ತಂದೆಗೆ ಅಪ್ಪ ಏನ್ ಮಾಡ್ತಾ ಇದ್ರಿ ಅಂತ ಕೇಳಿದ್ರು ಕಾಣುತ್ತೆ. ಸಣ್ಣ ಮಗು ಓಡಿ ಹೋಗಿ ಅವನ ಅಪ್ಪನ ತೊಡೆಯ ಮೇಲೆ ಕುತ್ಕೊಂಡ್ರು. ಅಪ್ಪನ ಮುಖ ನೋಡ್ದ, ಅಪ್ಪ ಏನ್ ಹೇಳ್ತಾ ಇದ್ರಿ, ಏನ್ ಮಾಡ್ತಾ ಇದ್ರಿ, ಇಷ್ಟೆಲ್ಲ ಹಣ್ಣು ಹಂಪಲಗಳು ಎಲ್ಲ ಬೋರಿ ಭೂಜನಗಳನ್ನೆಲ್ಲ ಏಕತ್ರ ಮಾಡ್ತಾ ಇದ್ರಲ್ಲ, ಯಾಕೆ ಅಂತ. ಇಲ್ಲ, ನಾವು ಪೂಜೆ ಮಾಡ್ಬೇಕು. ಯಾರನ್ನು ಪೂಜೆ ಮಾಡ್ಬೇಕು? ನಮಗೆ ಮಳೆಯನ್ನು ಕೊಡುವಂತ ಇಂದ್ರದೇವನಿಗೆ ನಾವು ಯಜ್ಞ ಮಾಡ್ಬೇಕಾಗಿದೆ. ಅದಕ್ಕೆ ಇವನ್ನೆಲ್ಲ ಹಣ್ಣು ಹಂಪಲಗಳು ಇವನ್ನೆಲ್ಲ ಏಕತ್ರ ಮಾಡ್ಲಿಕ್ಕತ್ತೀವಿ ಅಂತ ಇಷ್ಟಗೋಷ್ಠಿ ಮಾಡ್ಲಿಕ್ಕತ್ತಿದ್ರು. ಯಾರು ಯಾವ್ದು ಮಾಡ್ಬೇಕು, ಯಾವ್ದು ಪೂಜಾ ಮಾಡ್ಬೇಕು, ಮತ್ತೆ ಅದಕ್ಕೆ ಬೇಕಾಗಿರುವಂತ ಹಣ್ಣು ಹಂಪಲ, ಹಾಲು, ಯಜ್ಞೋಪಿತಗಳು, ಮತ್ತೆ ರೆಡಿ ಮಾಡಬೇಕು. ಅಂಗಳನ್ನ ಸ್ವಚ್ಛ ಶುದ್ಧೀಕರಣ ಮಾಡಿ ಅಲ್ಲಿ ಗೊಬ್ಬರ ಅಂದ್ರೆ ಗೋಬರದಿಂದ, ಆಕಳ ಗೋಬರದಿಂದ ಅದನ್ನು ಸಾರಿಸಿ ಯಜ್ಞಕುಂಡವನ್ನ ರೆಡಿ ಮಾಡಿರ್ಬೇಕು. ಅವನ್ನೆಲ್ಲವನ್ನು ಬೇರೆ ಬೇರೆದವರಿಗೆ ಸೇವೆ ಹಂಚಿಕೊಡ್ತಾ ಇದ್ರು. ಅವಾಗ ಕೃಷ್ಣ ಬಂದು ಹೇಳಿದ, ಇದೆಲ್ಲ ಇಂದ್ರನಿಗಾಗಿ ಮಾಡ್ತಾ ಇದಾರೆ. ಇಂದ್ರ ಯಾಕೆ ಇಂದ್ರನಿಗಾಗಿ ಮಾಡೋದು? ಅವಾಗ ಅವ್ರ ಕರ್ಮ ಸಿದ್ಧಾಂತದನ್ನ ಅವರಿಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಕರ್ಮ ಸಿದ್ಧಾಂತ ಅಂದ್ರೆ ಅವ ಇಂದ್ರ ಮಳೆ ಕೊಡೋದು ಅವನ ಕರ್ಮ, ಅವ್ ಕೊಡ್ಲೇಬೇಕು. ನೀವು ಅವನಿಗೆ ಯಾಕೆ ಸಪರೇಟ್ ಆಗಿ ಪೂಜೆ ಸಲ್ಲಿಸುವ ಅವಶ್ಯಕತೆ ಇಲ್ಲ. ನೀವು ಪೂಜೆ ಮಾಡುವುದಾದ್ರೆ ಗೋವರ್ಧನಜಿಯ ಪೂಜೆ ಮಾಡ್ಬೇಕು ಅಂತ ಹೇಳಲಿಕ್ಕತ್ತಿದ್ರು. ಕೃಷ್ಣ ಇಷ್ಟೊಂದು ಆಕರ್ಷಕವಾಗಿದ್ರು ಮತ್ತು ಆಕರ್ಷಣೀಯವಾದ ಒಂದು ಅವರ ತೊದಲು ನುಡಿಗಳ ಮೂಲಕ ಎಲ್ಲರ ಮನಸ್ಸು ಹೇಳಿದರು. ಅಲ್ಲಿ ಕುಳಿತಿರುವಂತ ಹಿರಿಯರು, ಗೋಪಯ್ಯರು, ದೊಡ್ಡ ದೊಡ್ಡ ಏನು ಕೂತಿದ್ರು ಅವರೆಲ್ಲ ಹಿರಿಯರು ಇದನ್ನೇನು ಚರ್ಚೆ ಮಾಡಿ ಪೂಜೆ ಮಾಡಬೇಕು ಅನ್ನುವಂಥದ್ದು ಪ್ಲಾನಿಂಗ್ ಮಾಡಿಕೊಡ್ಕೊಂತವ್ರು. ಹೀಗೆ ಕೃಷ್ಣ ಕನ್ವಿನ್ಸ್ ಮಾಡ್ಲದ್ರಲ್ಲಿ ಅವರು ಒಳ್ಳೆ ರೀತಿ ಕನ್ವಿನ್ಸ್ ಮಾಡಿದ್ರು ಅವ್ರಿಗೆ. ಅದೆಲ್ಲ ಒಪ್ಕೊಂಡ್ರು ಅವರು. ಹೌದು, ನಮ್ಮ ಕೃಷ್ಣ, ಮುದ್ದು ಕೃಷ್ಣ ಹೇಳ್ತಾ ಇದ್ದಾನೆ, ಇದು ಕರೆಕ್ಟ್ ಇದೆ ಅಂತ. ಅವಾಗ ಇಂದ್ರನಿಗೆ ಪೂಜೆ ಮಾಡುವ ಬದಲು ಈಗೇನ್ ಯಾರಿಗೆ ಪೂಜೆ ಮಾಡ್ಲಿಕ್ಕತ್ತಿದ್ರು? ಗೋವರ್ಧನ್ ಜಿಗೆ ಪೂಜೆ ಮಾಡ್ಲಿಕ್ಕತ್ತರು. ಅಲ್ಲಿ ತಮ್ಮಂದಿರುವಂತ ಎಲ್ಲ ಅನ್ನ, ಈಗ ಅನ್ನ ಬೇಯಿಸಿದ್ರು ಒಂದು ಕಡೆಗೆ, ಅನ್ನಕೂಟ ಅಂತ ಅನ್ನದ ಒಂದು ಪಹಾಡಿನ ಕ್ರಿಯೇಟ್ ಆಯ್ತು. ಅಲ್ಲಿ ಅನ್ನ ಮಾಡಿ 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 ಒಂದ್ ಕಡೆಗೆ ಹಾಕ್ತಾ ಇದ್ರು. ಈಗ ನೀವೆಲ್ಲ ಕಡೆಗೆ ನೋಡಿರ್ಬೋದು, ಇಲ್ಲಿ ಶಾಯದ ಧರ್ಮಸ್ಥಳದಲ್ಲಾಗ್ಲಿ ಅಥವಾ ಬೇರೆ ಬೇರೆ ಕಡೆಗೆ ಅನ್ನದ್ದು ಒಂದೊಂದು ರೂಮ್ ಮಾಡಿರ್ತಾರೆ. ಆ ರೂಮ್ ನಲ್ಲಿ ಅನ್ನ ಬೇಯಿಸಿ ಹಾಕ್ತಾ ಹೋಗ್ತಾರೆ. ಈಗ ನಮ್ಮಲ್ಲಿ ಇಲ್ಲಿ ಎಲ್ಲ ನಾಗಮಂಡಲ ಅಂತ ಏನು ಮಾಡ್ತಾರೆ, ನಾಗಮಂಡಲದಲ್ಲಿ ಕೂಡ ಅನ್ನ ಬೇಯಿಸ್ತಾರೆ, ಬೇಯಿಸಿ ಒಂದ್ ಕಡೆ ಹಾಕ್ತಾರೆ. ಅದು ಒಂದು ಸ್ವಲ್ಪ ಪ್ರಮಾಣ. ಆದ್ರೆ ಇಲ್ಲಿ ಬೇಯಿಸಿರುವಂತದ್ದು ಪರ್ವತದ ಆಕೃತಿ ಒಳಗೆ, ಪರ್ವತ ಎಷ್ಟು ಎತ್ತರ ಅದು ಅಷ್ಟು ಎತ್ತರ ಅನ್ನದ ಒಂದು ಪಹಾಡಿನ ಕ್ರಿಯೇಟ್ ಮಾಡಿ, ಅನ್ನಕೂಟ, ಪುರಿ, ಪಕೋಡ, ಸಾರು, ಸಂಬಾರು, ಕ್ಷೀರಕುಂಡ, ದಾಲಿನ ಸರೋವರ, ಹಿಂಗ ಬೇರೆ 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 ಈ ಗೋಪಾಲ ಚಂಪುವಿನಲ್ಲಿ ಇದನ್ನು ವರ್ಣನೆ ಕೊಡ್ತಾರೆ. ಶ್ರೀರಂಗಂ ಮಂದಿರದೊಳಗ ಒಂದೆರಡು ಬಾವಿ ಅದಾವ. ನೀವು ಶ್ರೀರಂಗಂ ಹೋದ್ರೆ ನೋಡ್ಬೋದು. ನೀವು ಅಲ್ಲಿ ಹಾಲಿನ ಬಾವಿ ಮತ್ತು ತುಪ್ಪದ ಬಾವಿ ಅಂತ ಇದೆ. ಅದನ್ನ ತೋರಿಸ್ತಾರೆ. ಅದನ್ನ ಇವಾಗೂ ಕೂಡ ಉಂಟವು ಬಾವಿಗಳು. ಎಲ್ಲ ಭಕ್ತರೆಲ್ಲ ತುಪ್ಪ ತಂಬರ್ತಿದ್ರಲ್ಲ, ಅದನ್ನ ಸಂಗ್ರಹಣೆ ಮಾಡ್ಲಿಕ್ಕೆ ಯಾವ ರೀತಿ ಸಂಗ್ರಹಣೆ ಮಾಡ್ಬೇಕು? ಸಂಗ್ರಹಣೆ ಮಾಡ್ಲಿಕ್ಕೆನ ಬಾವಿ ತೋಡಿದಾರ. ಆ ಬಾವಿ ತುಂಬಾ ತುಪ್ಪ ಆಗ್ತಾ ಇದೆ. ತಂದಿದ್ದೆಲ್ಲ ತುಪ್ಪ ಒಂದ್ ಕಡೆ ಏಕತ್ರ ಮಾಡ್ತಾರ, ಪೂಜಾ ಅದೇ ತುಪ್ಪ. ಆ ನಂತರ ಭಗವಾನನ ಸೇವೆಗಾಗಿ ಮತ್ತೇನೈತಿ
ಭಗವಾನನಿಗೆ ಭೋಗಗಳನ್ನು ತಯಾರು ಮಾಡಲಿಕ್ಕೆ ಇದನ್ನೆಲ್ಲ ಉಪಯೋಗ ಮಾಡ್ತಾರೆ. ಇವತ್ತಿಗೂ ನೋಡ್ಲಿಕ್ಕೆ ಸಿಗ್ತದೆ. ಬಾವಿ ಇದೆ, ಒಂದ್ ಕಡೆ ಹಾಲಿನ ಬಾವಿ ಇದೆ, ಒಂದ್ ಕಡೆ ತುಪ್ಪದ ಬಾವಿ ಇದೆ. ಈಗಿನ ಮಂದಿರಗಳಲ್ಲೇ ಎಷ್ಟೊಂದು ಪ್ರಮಾಣದಲ್ಲಿ ಸಂಗ್ರಹ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ರೆ ಮತ್ತೆ ಅವಾಗಿನ ಟೈಮ್ನಲ್ಲಿ ಯಾವ ರೀತಿ ಮಾಡಿರ್ಬೇಕು ಅನ್ನೋ ಒಂದು ಪರಿಕಲ್ಪನೆ ನಾವು ಯೋಚನೆ ಮಾಡ್ಬೇಕಾಗ್ತದೆ. ಇದೆಲ್ಲ ಸುಮ್ಮನೆ ಕಲ್ಪನೆ ಏನು ಅಂತ, ಬರೀ ಕಲ್ಪನೆ ಅಲ್ಲ, ವಾಸ್ತವ ಸ್ಥಿತಿ ಒಳಗನ ಆ ರೀತಿ ಮಾಡಿದ್ರು. ಸ್ವತಃ ಭಗವಾನ್ ಜಗತ್ತಿನೊಳಗಿದ್ದಾರೆ, ಅವ್ರಿಗೆ ಏನ್ ಮಾಡ್ಲಿಕ್ಕೆ ಏನ್ ಪ್ರಾಬ್ಲಮ್ ಇದೆ? ಹಿಂಗ ಗೋಪಾಲ ಚಂಪುವಿನಲ್ಲಿ ಈ ವರ್ಣನೆಯನ್ನು ಕೊಡ್ತಾರೆ. ಎಷ್ಟೆಲ್ಲ ವ್ಯಂಜನೆಗಳನ್ನು ತಯಾರು ಮಾಡಿದ್ರು, ಹಣ್ಣು ಹಂಪಲ, ಒಂದ್ ಕಡೆಗೆ ಬ್ರಾಹ್ಮಣರು ಉದ್ಘೋಷ ಪುರುಷ ಸೂಕ್ತಿ ಹೇಳ್ತಾ ಇದ್ರು, ಒಂದ್ ಕಡೆಗೆ ಜೋರಾಗಿ ಪುರುಷ ಸೂಕ್ತಿ ಹೇಳ್ತಾ ಇದ್ರು, ಸುತ್ತಲೂ ಪಕ್ಷೀಯ ಕೂಜನ, ಪಕ್ಷಿಗಳು ಕೂಗ್ತಾ ಇದ್ವು. ನೋಡಿ ಚಿಲಿಪಿಲಿ ಅವಾಜ್, ಮುಂಜಾನೆ ಎದ್ದು ಕೂಡಲೇ ನಿಮ್ಮ ಕೇಳಿಸಿಕೊಳ್ಬಹುದು. ನಿಮ್ಮ ಮನೆಯ ಪಕ್ಕಕ್ಕೆ ಏನು ಗಿಡ ಮರಗಳಿದ್ವು ಅಂದ್ರೆ ಅದರಲ್ಲಿ ಬಂದು ಹಕ್ಕಿ ಕುಳಿತು ಹಾಡ್ತಾವ, ಕೋಗಿಲೆ ಕೂಗ್ತದ ಚಂದಾಗಿ. ಅವೆಲ್ಲ ಕೇಳಿದ ಕೂಡಲೇ ನೋಡಿ, ಈಗ ನಿಮ್ಮ ಮನೆಯಲ್ಲಿ ಸಣ್ಣ ಮಗು ಇತ್ತಂತಂದ್ರೆ ಮಲಗಿದ್ರು ಕೂಡ ಅದು ಅಲ್ಲಿ ಹೊರಗಡೆ ಯಾವ್ದಾರ ಹಕ್ಕಿ ಕೂಗ್ಲಿಕ್ಕೆ ಪಡ್ಕನೆ ಎದ್ಬಿಟ್ಟು ಅದನ್ನೇ ಕೇಳಿಸ್ಕೊಳ್ತಾ ಇರ್ತದೆ. ಎಷ್ಟೊಂದು ವಾಸ್ತವ ಸ್ಥಿತಿ ಅಂದ್ರೆ, ನಾವು ನೇಚರಿಗೆ ನಮ್ಮ ಜೀವನವನ್ನ ತೆರೆದುಕೊಂಡ್ರೆ ನಮ್ಗ ಖುಷಿ ಆಗ್ತದೆ. ನಾವೇನ್ ಮಾಡ್ಕೊಳ್ಳಿದ್ದೀವಿ, ಎಲ್ಲ ಕಿಟಕಿಗಳನ್ನ ಬಂದ್ ಮಾಡಿಕೊಂಡು, ಕಿಟಕಿ ಬಂದ್ ಮಾಡಿ ಅದಕ್ಕೆ ಇದನ್ನ ಹಾಕೊಂಡು ಆಮೇಲೆ ಒಳಗಡೆ ಏಸಿ ಹಾಕೊಂಡು ಕುತ್ಕೊಳ್ತೇವೆ. ಹೊರಗಡೆದು ಏನ್ ನಡೀತದೆ ಅನ್ನೋದು ಸಹಿತ ನಮ್ಗೆ ಗೊತ್ತಾಗೋದು. ಯಾವಾಗ ನಾವು ನಿಸರ್ಗಕ್ಕೆ ನಮ್ಮನ್ನು ನಾವು ತೆರೆದುಕೊಳ್ತೇವೆ ಅವಾಗ ನಮಗ ನಿಸರ್ಗದತ್ತವಾದ ಖುಷಿ ಸಂತಾನ ಆಗ್ತದೆ. ನಾವು ಅದನ್ನು ಬಿಟ್ಟುಕೊಂಡು ನಾವೇನ್ ಮಾಡ್ಲಿಕ್ಕೀವಿ, ಕೃತ್ರಿಮ ರೀತಿಯ ಖುಷಿಯನ್ನು ಪಡಲಿಕ್ಕೆ ಏನೆಲ್ಲ ಬೇಕೋ ಅದನ್ನ ಸಿಸ್ಟಮ್ ರೆಡಿ ಮಾಡ್ತಾ ಹೋಗ್ತೇವೆ. ಅದಕ್ಕೆ ಸಾಯ್ಬೇಕಾದ್ರೂ ಕೂಡ ನಾವು ವಾತಾವರಣ, ತೆರೆದ ವಾತಾವರಣದೊಳಗೆ ಇದ್ದುಕೊಂಡು ನಮ್ಮ ಹೊರಗಿನ ಅಂದ್ರೆ ನಿಸರ್ಗಕ್ಕೆ ಹತ್ತಿರವಾಗಿ ಇದ್ದುಕೊಂಡು ನಮ್ಮ ಅಂತಿಮ ಸ್ಥಿತಿಯನ್ನ ಬಿಡಬೇಕಾಗ್ತದೆ. ಈಗ ನೋಡಿ, ನಾಯಿ ನರಿಗಳು ಆಗ್ಲಿ ಅಥವಾ ಇತರೆ ಪ್ರಾಣಿಗಳಾಗ್ಲಿ ಪಕ್ಷಿಗಳಾಗ್ಲಿ ಎಷ್ಟೊಂದು ನ್ಯಾಚುರಲ್ ಆಗಿ ಅವು ಶರೀರನ ತ್ಯಾಗ ಮಾಡ್ತಾವ. ಗಿಡಗಂಟಿಗಳಲ್ಲಿ ಹಕ್ಕಿ ಕುತ್ಕೊಂಡಿರ್ತದ, ಅಲ್ಲೇ ಅದ್ರದ್ದು ಮೃತ್ಯು ಬಂತಂದ್ರೆ ಅಲ್ಲೇ ಮಲಗಿದಲ್ಲೇ ರೀತಿ ಇವಾಗ ಬಿಟ್ಟೋಗ್ಬಿಡ್ತದೆ ಸರಿ. ನಾವು ಎಲ್ಲೇ ಇದ್ರು ಕೂಡ, ನಾವು ಏಜ್ ರೂಮ್ನಲ್ಲಿ ಇದ್ರು ಕೂಡ ಏನಾಗ್ತದೆ, ಹಾಗೆ ಸತ್ತು ಹೋಗ್ತೇವೆ. ಸಾಯೋದು ಗ್ಯಾರಂಟಿನೇ. ಆದ್ರೂ ಕೂಡ ನಿಸರ್ಗಕ್ಕೆ ಸಮೀಪವಾಗಿ ಸಾಯುವುದರಿಂದ ಏನಾಗ್ತದೆ, ನಮ್ಮ ನೈಸರ್ಗಿಕವಾಗಿ ಸಿಗುವಂತ ಒಂದು ಸೂಚನೆಗಳು, ಒಂದು ಏನಾಗಲಿ ಅವೆಲ್ಲ ನಮಗೆ ಗೊತ್ತಾಗ್ತದೆ. ಅಟ್ಲೀಸ್ಟ್ ಹೊರಗಡೆ ಒಂದು ವಾತಾವರಣ ಸಿಗ್ತದೆ. ನಾವೇನ್ ಮಾಡ್ಲಿಕ್ಕೆ ರೂಮ್ನಲ್ಲೇ ಕೊಳಿತಾ ಹೋಗ್ತದೆ. ಸಿಟಿಗಳನ್ನು ಏನಾಗಿಬಿಟ್ಟದವು ಈಗ ನರಕೀಯ ವಾತಾವರಣ ಸೃಷ್ಟಿ ಮಾಡ್ಲಿಕ್ಕೆ. ಒಂದು ಕಡ್ಡಿ ಪೆಟ್ಟಿಗೆ ರೀತಿ ಒಳಗಿರುವಂತ ಮನೆಗಳಲ್ಲಿ ಅಷ್ಟು ಬಾರ್ಡರ್ನೊಳಗನ ಜೀವನ ಮಾಡ್ಬೇಕು ಅಷ್ಟೇ. ಒಂದು ಈ ಕಡೆ ಬೆಡ್ರೂಮ್, ಈ ಕಡೆ ಕಿಚನ್ ರೂಮ್, ಈ ಕಡೆ ಟಾಯ್ಲೆಟ್ ರೂಮ್ ಮುಗಿದೋಯ್ತು. ಅದ್ರೊಳಗನ ಜೀವನ. ಅಂದ್ರ ನಮ್ ವಯಸ್ಸಾಗ್ತಾ ಆಗ್ತಾ ಹೋದಂಗೆಲ್ಲ ಅದೊಂದು ರೂಮ್ ಏನದಲ್ಲ ನಮ್ಗೆ ಜೇಲ್ ಆಗ್ತಾ ಬರ್ತದೆ. ಅದಕ್ಕೆ ಎಷ್ಟಾಗ್ತತೆ ಅಷ್ಟು ತೆರೆದ ವಾತಾವರಣದೊಳಗಿರ್ಲಿಕ್ಕೆ ಪ್ರಯತ್ನ ಪಡಬೇಕು. ಹಿಂಗ ಹೊರಗಡೆ ಅಲ್ಲೇ ಪಕ್ಷಿಗಳ ಒಂದು ಕೂಗು, ಆಕಳುಗಳ ಅಂಬ ಎನ್ನುವಂತ ಕರುಗಳು ಓಡಾಡುವಂತ ವಾತಾವರಣ, ಎಲ್ಲಾ ಕಡೆಗಳು ಗುಂಪು, ಗ್ವಾಲ್ ಬಾಲರು ಅವರೆಲ್ಲ ಜೈಘೋಷ ಉದ್ಘೋಷಗಳನ್ನು ಮಾಡ್ತಾ ಇದ್ರು. ಜೈ ಹೋ ಜೈ ಹೋ ಗೋವರ್ಧನಕ್ಕೆ ಜೈ ಹೋ ಅಂತ. ಹಿಂಗ ಗೋವರ್ಧನ ಪೂಜಾ ಬೇಕಾಗಿರುವಂತ ಪರಿಕರಗಳನ್ನೆಲ್ಲವನ್ನು ಒಂದು ಕಡೆಗೆ ಕೂಡಿಸಿ ಅನ್ನಕೂಟ, ಪೂರಿ ಪಹಾಡಿ, ಪಕೋಡ ಪಹಾಡಿ, ಸಾರು ಸಂಬಾರುಗಳ ಕುಂಡಗಳು, ಕ್ಷೀರದ ಒಂದು ಕುಂಡ, ಹಿಂಗೆ ಎಲ್ಲವೂ ರೆಡಿ ಆಗ್ತಾ ಹೋದು. ಆಮೇಲೆ ಅವರಿಗೆ ಪೂಜಾವನ್ನ ಅರ್ಪಣೆ ಮಾಡ್ಲಿಕ್ಕೆ. ಅರ್ಪಣೆ ಮಾಡಬೇಕಾದ್ರೆ ಇದಕ್ಕಿಂತ ಮೊದಲ ಒಂದ್ ಸ್ವಲ್ಪ ನಾವು ಇನ್ನಷ್ಟು ಈ ಗೋವರ್ಧನ್ಜಿಯ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಭೂಮಿಗೆ ಇವರು ಬಂದ್ರು. ಯಾರು ಬಂದ್ರು? ಗೋವರ್ಧನ್ಜಿ ಬಂದ್ರು. ಹೇಗೆ ಬಂದ್ರು? ಪರ್ವತರಾಜನ ಮಗವರಾಗಿ ಬಂದ್ರು. ಪರ್ವತರಾಜ ಯಾರಾಗಿದ್ರು? ದ್ರೋಣಾಚಲ ಪರ್ವತ ಅಂತ, ದ್ರೋಣಾಚಲನವರು ಅವ್ರ ಮಗ ಆಗಿದ್ರು ಇವರು. ಇದು ಪಶ್ಚಿಮದಲ್ಲಿ ಅಂದ್ರೆ ಶಾಲ್ಮಲ ಜಗದಲ್ಲಿ, ಶಾಲ್ಮಲ ದ್ವೀಪ ಕುಂಜ ಒಂದು. ಈಗ ಅದು ಮೋಸ್ಟ್ಲಿ ಸಮುದ್ರದಲ್ಲಿ ಮುಳುಗಿದೆ ಅನ್ಕೊಂಡಿದ್ದೀವಿ. ಈಗಿನ ದ್ವಾರಕಾದ ಏರಿಯಾದೊಳಗ
ಒಳಗಡೆ ಸಮುದ್ರದಲ್ಲಿ ಇದು ಶಾಲ್ಮಲಾ ದ್ವೀಪ ಕುಂಜ ಇತ್ತು ಅಂತ. ಪಶ್ಚಿಮ ಅಂದ್ರೆ ಭಾರತದ ಪಶ್ಚಿಮ ದಿಶೆಯಲ್ಲಿ ಶಾಲ್ಮಲಾ ದ್ವೀಪ ಕುಂಜ ಇತ್ತು. ಅಲ್ಲಿ ದ್ರೋಣಾಚಲ ಪರ್ವತ, ಆ ದ್ರೋಣಾಚಲ ಏನಂತೆ ಪರ್ವತ ರಾಜ ಆಗಿದ್ರು ಅವರು. ಅವ್ರೇನ್ ಮಾಡಿದ್ರು, ಅನೇಕ ಈ ರೀತಿ ಪರ್ವತಗಳನ್ನ ತಮ್ಮಲ್ಲಿ ಇಟ್ಕೊಂಡಿದ್ರು. ಪುಲಸ್ತ್ಯ ಮುನಿ ಅಂತ ಬರು ಮುನಿ ಋಷಿ, ಅವರು ಕಾಶಿಯಿಂದ ಬಂದಿದ್ರು. ಕಾಶಿ ಒಳಗ ತಪಸ್ಸೆ ಮಾಡ್ಲಿಕ್ಕೆ ಜಾಗ ಹುಡುಕ್ತಾ ಇದ್ರು, ಅಲ್ಲಿ ಜಾಗ ಸಿಗ್ತಾ ಇಲ್ಲ, ಏನ್ ಮಾಡೋದು ಅಂತ ಹುಡುಕ್ತಾ ಅವ್ರೇನತಿ ಇವರು ಯಾರೋ ದ್ರೋಣಾಚಲರ ಹತ್ರ ಬಂದ್ರು. ದ್ರೋಣಾಚಲರು ಅವರ ರಾಜ ಎದ್ದು ನಿಂತು ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಮತ್ತೆ ಅವರಿಗೆ ಪೀಠವನ್ನು ಕೊಟ್ಟು ಕುತ್ಕೊಳ್ಳಿಕ್ಕೆ ಹೇಳಿ, ಅವರ ಕಾಲುಗಳನ್ನು ತೊಳೆದು ಅವರಿಗೆ ಅತಿಥಿ ಭೋಜನಗಳನ್ನು ಬಡಿಸಿ, ಆಮೇಲೆ ಅವ್ರು ಕೇಳ್ತಾ ಇದ್ದಾರೆ, ಏನಾದ್ರೂ ಸೇವೆ ಇದೆಯಾ, ನಮಗೆ ಸೇವೆ ಕೊಡ್ಬೋದಾ ಅಂತ. ಹೌದೌದು, ಅವರೆಲ್ಲ ಕುಶಲೋಪರ ವಿಚಾರ ಮಾಡಿದ್ಮೇಲೆ ಇವರು ಪುಲಸ್ತ್ಯ ಮುನಿಗಳು ಹೇಳಿದ್ರು, ಹೌದು, ನಾನು ತಪಸ್ಸೆ ಮಾಡ್ಬೇಕಂತ ಮಾಡಿದ್ದೀನಿ, ಆ ತಪಸ್ಸಿಕ್ಕಾಗಿ ಬೇಕಾಗಿರುವಂತ ಗುಹೆಗಳಿರುವಂತ ಪಹಾಡಿ ಅಥವಾ ಪರ್ವತಗಳು ಬೇಕಾಯ್ತು, ಇದ್ರೆ ನಮಗೆ ಕೊಡಿ ಅಂತ. ಹೌದಾ, ಇಷ್ಟೊಂದು ಅದಾವ ನಮ್ಮ ಕಡೆಗೆ, ಎಷ್ಟೆಲ್ಲ ಅದಾವ, ಎಲ್ಲ ಪಹಾಡಿಗಳನ್ನ ತೋರಿಸ್ತಾ ಇದ್ರು. ಒಳ್ಳೆ ಚಂದವಾಗಿರುವಂತ ಪರ್ವತಗಳು, ಬೇರೆ ಬೇರೆ ಪರ್ವತಗಳನ್ನೆಲ್ಲ ತೋರಿಸ್ತಾ ಬಂದರು. ಇದನ್ನ ತಗೊಳ್ಳಿ, ಇದು ಒಳ್ಳೇದಿದೆ, ಇದನ್ನ ತಗೊಳ್ಳಿ. ಒಂದು ರೀತಿ ನಾವು ಯಾರಾದ್ರೂ ದಲಾಲರ ಕಡೆಗೆ ಹೋದ್ರ, ಅಂದ್ರೆ ಮನೆ ತೋರಿಸುವಂತ ಏಜೆಂಟರ ಕಡೆಗೆ ಹೋದ್ರೆ ಅವ್ರು ಹೇಳ್ತಾರೆ, ಇದು ನೋಡ್ರಿ ಡಬಲ್ BHK, ಸಿಂಗಲ್ BHK ಮನೆ, ಇದು ಹೀಗೆ 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 ಅಂತ ತೋರಿಸ್ತಾರಲ್ಲ, ಎಕ್ಸ್ಪ್ಲೇನ್ ಮಾಡ್ತಾರ. ಹಾಗೆ ದ್ರೋಣಾಚಲರು ಬೇರೆ ಬೇರೆ ಪರ್ವತಗಳನ್ನು ತೋರಿಸ್ತಾ ಬಂದರು. ಅವ್ರಿಗೆ ಯಾರಿಗೂ ಅದು ಪುಲಸ್ತ್ಯ ಮುನಿಯವರಿಗೆ ಖುಷಿ ಆಗ್ಲಿಲ್ಲ. ಇದು ಬೇಡ, ಇನ್ನು ಬೇರೆ ತೋರಿಸಿ, ಇದು ಬೇಡ, ಇನ್ನೊಂದು ತೋರಿಸಿ ಎಲ್ಲ ಮುಗಿತ ಬಂದು ಕೊನೆಗೆ ರಾಜನ ಹಿಂದ್ಗಡೆ, ಅಂದ್ರೆ ದ್ರೋಣಾಚಲನ ಹಿಂದ್ಗಡೆ ಒಂದು ಪರ್ವತ ಇತ್ತು, ಬಹಳ ಚಂದಾಗಿತ್ತು. ಅದರ ಶೃಂಗಗಳು ಅಗದಿ ಮುಂಚಾ ಸ್ಥಿತಿ ಒಳಗೆ ಎತ್ತರದ ಮಟ್ಟಗಳೊಳಗಿದ್ದು. ಅವ್ರು ಹೇಳಿದ್ರು, ಇದು ನನಗೆ ಬೇಕು ಅಂದ್ರೆ. ಅಲ್ಲ, ಇದು ನನ್ನ ಮಗ, ಇದು ಅಂತ. ಅಲ್ಲ, ನನಗೆ ಬೇಕಾಗಿರೋದು ಇದೆ ಅಂತ. ಅವಾಗ ಇವು ದ್ರೋಣಾಚಲರಿಗೆ ಪರ್ವತ ಹೇಳಿಗೆತ್ತು. ಏನ್ ಪರ್ವತ? ಅದು ಪರ್ವತ ಯಾರೋ ದ್ರೋಣಾಚಲರ ಮಗನೇ ಗೋವರ್ಧನ್ಜಿ. ಆ ಗೋವರ್ಧನ್ಜಿ ಹೇಳಿಗತ್ತು, ಇಲ್ಲ, ನಾನು ಹೋಗ್ಬೇಕಂತ ಮಾಡಿದ್ದೀನಿ, ಇಲ್ಲ ಅಂದ್ರೆ ಅವರ ಒಂದು ಶಾಪಕ್ಕೆ ಗುರಿ ಆಗ್ಬೇಕಾಗ್ತದೆ. ಅಪ್ಪ, ನಾ ಹೋಗ್ತೇನೆ, ಅಲ್ಲೇ ಒಳ್ಳೆ ಆಗಿರ್ತೇನೆ, ಪ್ರಾಬ್ಲಮ್ ಇಲ್ಲ, ಬಟ್ ಒಂದು ಕಂಡೀಷನ್, ನಾ ಹೋಗ್ಲಿಕ್ಕೆ. ಏನ್ ಕಂಡೀಷನ್? ಅವರು ನನ್ನನ್ನು ಎಲ್ಲಿ ನಿಲ್ಲಿಸ್ತಾರ ಅಲ್ಲೇ ನಾನು ಏನಾಗ್ಬಿಡ್ತೇನೆ, ಸ್ಥಾಪಿತ ಆಗ್ಬಿಡ್ತೇನೆ ಅಂತ. ಅವರು ಪುಲಸ್ತ್ಯ ಮುನಿಗಳು ಆಯ್ತು, ಅದಕ್ಕೆ ಆ ಕಂಡೀಷನ್ ಒಪ್ಕೊಂಡ್ರು. ಗೋವರ್ಧನ ಎತ್ಕೊಂಡು ಬರ್ತಾ ಇದ್ರು. ಬರ್ಬೇಕಾದ್ರೆ ಈಗಿನ ಈ ನಮ್ಮ ಮಥುರಾ ಮಂಡಲದ ಬೃಂದಾವನ ಏರಿಯಾದೊಳಗೆ ಈ ಗೋವರ್ಧನ್ಜಿ ಎಲ್ಲಿದ್ದಾರೆ ಆ ಜಾಗಕ್ಕೆ ಬಂದ್ರು. ಅವರಿಗೆ ನ್ಯಾಚುರಲ್ ಕಾಲ್ಸ್ ಬಂತು. ಅವ್ರಿಗೆ ಬಂತು. ಒಂದೇ ಸಲುವಾಗಿ ಅವ್ರು ಏನ್ ಮಾಡಿದ್ರು, ನ್ಯಾಚುರಲ್ ಕಾಲ್ಸ್ ಅಂದ್ರೆ ಅವ್ರಿಗೆ ಪ್ರಕೃತಿ ಕರೆ, ಅವ್ರು ಒಂದಕ್ಕೆ ಹೋಗ್ಬೇಕು ಅನಿಸ್ತು. ಅದಕ್ಕೆ ಅವರು ಹೋದ್ರು, ಕೈಕಾಲು ತೊಳೆದ್ರು, ಶುದ್ಧೀಕರಣ ಮಾಡಿಕೊಂಡು ವಂದನೆ ಮಾಡಿ ಹೊಳ್ಳಿ ಬರ್ಬೇಕಾದ್ರೆ ದ್ರೋಣಾಚಲ ಪರ್ವತ ಎಲ್ಲೇ ಇಟ್ಟಿದ್ರು ಅಲ್ಲೇ ಅದು ಸ್ಥಾಪಿತ ಆಗ್ಬಿಡ್ತು. ಅವಾಗ ಅವ್ರಿಗೆ ಭಾರಿ ಸಿಟ್ಟು ಬಂತು. ಎತ್ತಲಿಕ್ಕೆ ನೋಡಿದ್ರೆ ಹೇಳಲಿಕ್ಕೆ ತಯಾರಿಲ್ಲ. ಅವ್ರು ಶಾಪ ಕೊಟ್ಟರು, ನೀನು ಇಷ್ಟೊಂದು ದುಷ್ಟ ಮನದವ ಇದ್ದೇನೆ, ಅದಕ್ಕೆ ನಾನೇನು ಶಾಪ ಕೊಡ್ತೇನೆ. ಪ್ರತಿ ವರ್ಷ ಒಂದು ಸಾಸಿವೆ ಕಾಳಿನ ಸೈಜಿನಷ್ಟು ನೀನು ಕರಗ್ತಾ ಹೋಗ್ತೆ ಅಂತ. ಹಿಂಗ ಪುಲಸ್ತ್ಯ ಮುನಿಗಳು ಅದಕ್ಕೆ ಶಾಪ ಕೊಟ್ಟಾಗ ಅದೇನಾಯ್ತು, ಧೀರೆ ವರ್ಷಕ್ಕ ಒಂದೊಂದು ಸಾಸಿವೆ ಕಾಳೆ ಅಷ್ಟು ಕರಗ್ತಾ ಹೋಗ್ತಾ ಇದೆ. ಈಗ ನಾವು ನೋಡ್ತಾ ಇರೋದು ಒಂದು ಸಣ್ಣದ ಒಂದು ಬೆಟ್ಟ. ಅದು ಎಷ್ಟು ಉಪರಿತ್ತಂದ್ರೆ, ಎಷ್ಟು ಎತ್ತರವಾಗಿತ್ತಂದ್ರೆ ಅದರ ಶಿಖರಗಳು ಸ್ವರ್ಗ ಲೋಕ ತನಕ ನೋಡ್ತಾ ಇದ್ವು ಅಂತ. ಸ್ವರ್ಗದಲ್ಲಿ ನಿಂತುಕೊಂಡು ನಾವು ನೋಡಬಹುದಿತ್ತು, ಅಷ್ಟು ಎತ್ತರವಾಗಿತ್ತಂತದ್ದು. ಹಿಂಗ ಪುಲಸ್ತ್ಯ ಮುನಿಗಳು ಅವ್ರಿಗೆ ಶಾಪ ಕೊಟ್ಟಿದ್ರು. ಆ ಕೊಟ್ಟಿದ್ರಿಂದ ಅದು ಕ್ರಮೇಣ ಕರಗ್ತಾ ಬಂತು. ಈ ಪುಲಸ್ತ್ಯ ಮುನಿಗಳು ಯಾರು? ಪುಲಸ್ತ್ಯ ಮುನಿಗಳು ಸಪ್ತ ಋಷಿಗಳಲ್ಲಿ ಒಬ್ರು. ಈಗ ನಾವು ಸಪ್ತ ಋಷಿಗಳ ಹೆಸರು ಹೇಳ್ತೀವಲ್ಲ, ಮರೀಚ, ಅತ್ರಿ, ಅಂಗೀರ ಮುನಿಗಳು, ಮತ್ತೆ ಪುಲಸ್ತ್ಯ, ಕೃತು, ವಸಿಷ್ಠ, ಭೃಗು ಅಂತ ಹಿಂಗ ಇವರು ಬೇರೆ ಬೇರೆ ಇದ್ದವರು ಬೇರೆ ಬೇರೆ ಮರೀಚರು, ಮಾರುತಗಳಾದ್ರು. ಹಿಂಗ್ ಬೇರೆ ಬೇರೆ ಅವ್ರಿಗೆ ಒಂದೊಂದು ಸೇವೆ ವಹಿಸಿಕೊಟ್ಟಿರ್ತದೆ. ಸಪ್ತ ಋಷಿಗಳು ಅಂತ ಕರೀತಾರೆ ಅವ್ರು. ಆ ಸಪ್ತ ಋಷಿಗಳಲ್ಲಿ ಇವರು ಪುಲಸ್ತ್ಯ ಋಷಿಗಳು ಒಬ್ಬರು ಅಂತ. ಈ ಪುಲಸ್ತ್ಯ ಋಷಿಗಳ ಈಗ ಏನಂತೆ
ಗೋವರ್ಧನ್ ಜಿ ಪ್ರತಿಷ್ಠಾಪನೆ ಆಗ್ಲಿಕ್ಕೆ ಕಾರಣರಾದವರು. ಹಿಂಗ ಗೋವರ್ಧನ್ ಜಿ ಈ ಭೌತಿಕ ಜಗತ್ತಿಗೆ ಬಂದ್ರು. ಇದನ್ನ ಈಗ ನಾವು ಇದು ದ್ವಾಪಾರ ಯುಗದೊಳಗೆ ಆಗೋಕ್ಕಿಂತ ಮೊದಲೇ ಇದು ಬಂದಿದ್ದು. ಶಾಪ ಕೊಟ್ರಲ್ಲ, ಶಾಪ ಕೊಟ್ಟ ಕೂಡಲೇ ಅವರಲ್ಲೇ ಪ್ರತಿಷ್ಠಾಪನೆ ಆದ್ರು. ನಾವು ಸತ್ಯಯುಗದಲ್ಲಿ ಆದ್ಮೇಲೆ ತ್ರೇತಾಯುಗದಲ್ಲಿ ರಾಮ ಬಂದ್ರು. ರಾಮ ಏನತಿ ವನವಾಸಕ್ಕೆ ಹೋದ್ರು. ಅಲ್ಲೇನತಿ ಸೀತಾಪರಣ ಆತು. ಸೀತಾಪರಣ ಆದ್ಮೇಲೆ ಮತ್ತೆ ಸೀತಾದೇವಿನ ಹುಡುಕ್ಲಿಕ್ಕೆ ಹನುಮಾನ್ಜಿ ಹೋದ್ರು ಶ್ರೀಲಂಕಕ್ಕೆ. ಹೋಗಿ ವಾಪಸ್ ಬಂದಾದ್ಮೇಲೆ ರಾಮ್ಜಿ ಮತ್ತು ವಾನರ ಸೇನೆ ಎಲ್ಲ ಸೇರಿಬಿಟ್ಟು ಏನ್ ಪ್ಲಾನಿಂಗ್ ಮಾಡಿದ್ರು, ಸಮುದ್ರಕ್ಕೆ ಸೇತುವೆ ಕಟ್ಟಬೇಕು ಅಂದ್ರೆ ಅದು ಸಮುದ್ರ ದಾಟಿ ಹೋಗ್ಲಿಕ್ಕೆ ಆಗ್ತದೆ ಅಂತ. ಆ ಸಮುದ್ರಕ್ಕೆ ಸೇತುವೆ ಕಟ್ಟಲಿಕ್ಕೆ ವಾನರ ಸೇನಾ ಸಿದ್ಧತೆ ಮಾಡ್ಕೊಳ್ತು. ವಾನರ ಸೇನಾ ಇಷ್ಟೊಂದು ಸಿದ್ಧತೆ ಮಾಡ್ಕೊಳ್ತೇವೆ. ಎಲ್ಲಾ ಕಡೆಯಿಂದ ದೊಡ್ಡ ದೊಡ್ಡ ಮರಗಳು, ಬಳ್ಳಿಗಳನ್ನ ತಗೊಂಡ್ರು, ದೊಡ್ಡ ದೊಡ್ಡ ಬಂಡೆಗಲ್ಲುಗಳನ್ನ ಏಕತ್ರ ಮಾಡಿದ್ರು. ಇದರಲ್ಲಿ ಇಂಜಿನಿಯರ್ಸ್ ಇದ್ರು. ಯಾರು? ವಾನರ ಸೇನೆಯಲ್ಲೇ ಇಂಜಿನಿಯರ್. ಈಗ ನಾವು ದೇವಲೋಕದ ಶಿಲ್ಪಿ ಯಾರು? ಅವರ ಮಕ್ಕಳು ಇವರು. ಅವ್ರೇನಂತಿ ಪ್ಲಾನಿಂಗ್ ಮಾಡಿದ್ರು. ಆ ಪ್ಲಾನಿಂಗ್ ಪ್ರಕಾರ ಆ ಸೇತುವೆಯನ್ನು ಕಟ್ಟಲಿಕ್ಕೆ ರೆಡಿ ಆಯ್ತು. ನೋಡ್ರಿ, ಸಮುದ್ರದ ಮೇಲೆ ಸೇತುವೆ ಕಟ್ಟೋದು ಅಂದ್ರೆ ಸಾಧಾರಣ ಕೆಲಸ ಅಲ್ಲ, ಇದು ಅಸಾಮಾನ್ಯ ಕೆಲಸ. ದೊಡ್ಡ ದೊಡ್ಡ ಕಲ್ಲುಗಳನ್ನ ಎತ್ಕೊಂಡ್ಬಂದ್ರು. ಅದ್ರ ಮೇಲೆ ಶ್ರೀರಾಮ್ ರಾಮ್ ಅಂತ ಬರಿತಾ ಹೋದ್ರು. ಕಲ್ಲುಗಳು ತೇಲ್ತಾ ಇದ್ವು. ನಾವು ಒಮ್ಮೆ ರಾಮೇಶ್ವರಕ್ಕೆ ಹೋಗಿದ್ವಿ ಯಾತ್ರೆಯಲ್ಲಿ. ಗುರು ಮಹಾರಾಜ್ ತಗೊಂಡೋಗಿದ್ರು ನಮಗೆ. ಅಲ್ಲಿ ರಾಮೇಶ್ವರದಲ್ಲಿ ರಾಮಕುಂಡ ಮತ್ತು ಲಕ್ಷ್ಮಣ ಕುಂಡ ಮತ್ತು ಸೀತಾಕುಂಡ ಅಂತ ಜಗದ. ಆ ಜಗದಲ್ಲಿ ಸೀತಾಕುಂಡದ ಜಗದಲ್ಲಿ ಒಂದು ದೋಣಿಯಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳನ್ನ ಇಟ್ಟಿದ್ದಾರೆ. ಯಾವ ನೀರಿನ ಮೇಲೆ ತೇಲುವಂತ ಕಲ್ಲುಗಳು ಅಲ್ಲಿದಾವ. ಆ ಕಲ್ಲುಗಳು ನಾವು ನಾನು ಸ್ವತಃ ಎತ್ತಲಿಕ್ಕೆ ನೋಡ್ತಾ ಇದ್ದೀನಿ. ಒಂದು 20-30 kg ಕಲ್ಲು ಎತ್ತ ಇದ್ದೀವಿ. ನೀರಿನಿಂದ ಮೇಲೆ ಎತ್ತಿದಾಗ ಎಷ್ಟೊಂದು ವಜನ, ಮತ್ತೆ ನೀರಿನ ಮೇಲೆ ಇಟ್ಟು ತೇಲ್ತದ. ನೀರಿನ ಮೇಲೆ ಇಟ್ಟರೆ ತೇಲ್ತದ. ನಾವಂದ್ವಿ ಇದನ್ನ ಕೊಡ್ತೀರಾ ನಮಗೆ ಅಂತ. ಖರೀದಿ ಮಾಡ್ಕೋಬೋದು, ತಗೊಳ್ಬೋದು. ಎಷ್ಟು ಅಂದ್ರೆ 4,000 ರೂಪಾಯಿ ಹೇಳಿದ್ರ ಕಲ್ಲಿಗೆ. ನಾವು ಗೋವಾದಲ್ಲಿದ್ವಿ ಆ ಟೈಮ್ನಾಗ. ನಮ್ಮ ಗೋವಾದ ಪ್ರೆಸಿಡೆಂಟ್ ಕೇಳಿದ್ವಿ, ನಾವು ತೊಗೊಂಡು ಹೋಗೋಣ ಇದನ್ನಂತ. ಇದು ಬೇಡ, ಇದು ಜಗ ಅಗಲಿಸ್ಬಾರ್ದು, ಅದು ತೊಗೊಂಡು ಹೋದ್ರೆ ಮತ್ತೆ ಏನಾದ್ರು ಬೇಡ ಇದು ಅಂತ. ಅಟ್ಲೀಸ್ಟ್ ನಮ್ಮ ಮಂದಿರದಲ್ಲಿ ಇಡೋಣ, ಎಲ್ಲ ಬಂದು ಜನರು ನೋಡ್ತಾರೆ, ಒಂದು ಖುಷಿ ಪಡ್ತಾರೆ ಅಂತ. ಬೇಡ ಅಂತ ಹೇಳಿದ್ರು. ಅದನ್ನ ಅಲ್ಲಿಗೆ ಬಿಟ್ಟಿವ್ರು. ನಾವು ಸ್ವತಃ ಅದನ್ನ ಎತ್ತಿದಾಗ 30 kg ಕಲ್ಲು, ಅದು 30 kg ಕಲ್ಲು ಎತ್ತಿ ಆ ನೀರಿನ ಮೇಲೆ ಇಟ್ಟು ನೀರಿನ ಮೇಲೆ ತೇಲ್ತಾ ಇದೆ. ಅದು ಒಂದ್ ರೀತಿ ಸ್ಪೆಷಲ್ ಕಲ್ಲು. ಹಂಗ ಬೇರೆ ಬೇರೆ ವಾನರ ಸೇನೆ ಬೇರೆ ಬೇರೆ ಎಲ್ಲಾ ಕಡೆಗೆ ಪ್ರಪಂಚಾದ್ಯಂತ ಎಲ್ಲೆಲ್ಲೇ ಗುಡ್ಡಗಳದಾವು ಎಲ್ಲ ದೊಡ್ಡ ದೊಡ್ಡ ಕಲ್ಲುಗಳು ಎತ್ಕೊಂಡ್ ಬಂದು ನೀರಿನಲ್ಲಿ ಹಾಕ್ತಾ ಸೇತುವೆ ಮುಂದುವರಿಸ್ತಾ ಇದ್ರು ಕಟ್ಲಿಕ್ಕೆ. ಹಿಂಗ ಹನುಮಾನ್ಜಿ ಏನ್ ಮಾಡಿದ್ರು, ಹಿಂಗ ಉತ್ತರ ಭಾರತದ ಕಡೆಗೆ ಹಾರಿ ಬಂದ್ರು. ಅಲ್ಲೇ ನೋಡಿದ್ರು ಗೋವರ್ಧನ್ ಜಿ ಪರ್ವತ ಕಾಣ್ತು. ಆ ಗೋವರ್ಧನ್ ಜಿ ಪರ್ವತನ ಎತ್ತಿದ್ರು. ಅವರು ಹೇಳ್ತಾನೆ ಇಲ್ಲ ಅದು. ಅರೆ ಏನ್ ಹೇಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಒಂದು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಮತ್ತೆ ಎತ್ತಲಿಕ್ಕೆ, ಯಾರಪ್ಪ ನೀವು ಅಂತ. ಅವಾಗ ಗೋವರ್ಧನ್ ಜಿ ಹೇಳಿದ್ರು, ನಾನು ಗೋವರ್ಧನ. ಓಹೋ, ನೀವು ಭಕ್ತರು, ಯಾಕೆ ನನ್ನನ್ನು ಎತ್ಕೊಂಡು ಹೋಗ್ತಾ ಇದ್ದಂತ. ಇಲ್ಲ, ನಿಮ್ಮ ಭಗವಾನ್ ಏನಂದ್ರೆ ಅವರು ಸೇವೆಗಾಗಿ ನಾವು ಸೇತುವೆಯನ್ನು ಕಟ್ಲಿಕ್ಕತ್ತೀವಿ. ಅದ್ರ ಸಲುವಾಗಿ ನಮ್ಗೆ ಕಲ್ಲುಗಳ ಅವಶ್ಯಕತೆ ಉಂಟು, ಪರ್ವತಗಳ ಅವಶ್ಯಕತೆ ಉಂಟು. ಅದ್ರ ಸಲುವಾಗಿ ನಾವು ನಿಮ್ಮನ್ನು ತಗೊಂಡು ಹೋಗ್ಬೇಕಂತ ಇಚ್ಛೆ ಮಾಡಿದ್ವಿ ಅಂತ. ಆಯ್ತಲ್ಲ, ಹಾಗಾದ್ರೆ ನನ್ನ ಭಗವಾನನ ಸೇವೆಗೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾನೆ, ನಡೀರಿ ನಾವು ಹೋಗೋಣ ಅಂತ, ಎತ್ಕೊಳ್ಳಿ ಅಂತ. ಹನುಮಾನ್ಜಿ ಆ ಗುಡ್ಡಾನ ಎತ್ಕೊಂಡ್ರು. ಇನ್ನೇನು 1-2 ಅಡಿ ಹೆಜ್ಜೆ ಮುಂದೆ ಇಡ್ಬೇಕನ್ನೋರಿಗೇನ ಆಕಾಶವಾಣಿ ಆಯ್ತು. ಆಕಾಶವಾಣಿ ಆಯ್ತು, ಓ ಹನುಮಾನ್, ಸೇತು ಆಲ್ರೆಡಿ ಮುಗೀತು ಅಂತ, ನಿರ್ಮಾಣದ ಕಾರ್ಯ ಮುಗೀತು ಅಂತ. ಹೌದಾ? ಅವಾಗ ಇವರೇನಂತೆ ಗೋವರ್ಧನ್ ಜಿನ ಕೆಳಗಡೆ ಇಟ್ರು ಅದೇ ಜಾಗದಲ್ಲಿ. ಅವಾಗ ಗೋವರ್ಧನ್ ಹೇಳಕ್ತಾರೆ, ಅಲ್ಲಪ್ಪ ನೀ ಸೇವೆಗಾಗಿ ನನ್ನ ಕರ್ಕೊಂಡು ಹೋಗ್ತಾ ಇದ್ದೆ, ಕ್ಷಮಾ ಮಾಡೋ, ಈಗ ಆಲ್ರೆಡಿ ಪರಮಾತ್ಮನ ಸೇವೆ ಮುಗಿದಿದೆ ಅಂತಂದು ನಾವು ಮೆಸೇಜ್ ಕೇಳಿದ್ವಿ, ಅದರಿಂದ ನಿಮ್ಮ ಸೇವೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಅವಾಗ ಅವರಿಗೆ
ಇನ್ನೊಂದು ಆಕಾಶವಾಣಿ ಆಯ್ತು, ಚಿಂತೆ ಮಾಡಬೇಡಿ, ನಿನ್ನ ಸೇವೆಗಾಗಿ ಭಗವಾನ್ ಇಲ್ಲೇ ನಿನ್ನ ಮಡಿಲಲ್ಲಿ ಅಂತ. ಅಂದ್ರೆ ಗೋವರ್ಧನ್ ಜಿಯ ಒಂದು ಪದದಲ್ಲದಲ್ಲೇನೆ ಭಗವಾನ್ ಓಡಾಡ್ತಾರೆ ಅದರಲ್ಲಿ ಅನೇಕ ಲೀಲೆಗಳನ್ನು ಮಾಡೋರಿದ್ದಾರೆ, ಚಿಂತೆ ಮಾಡಬೇಡ ಅಂತ. ಅವಾಗೇನತಿ ಸಮಾಧಾನ ಆಯ್ತಂತೆ ಗೋವರ್ಧನ್ ಜಿ. ಹನುಮಾನ್ ಜಿ ಕೂಡ ಅದನ್ನ ಎತ್ಕೊಂಡು ಬಂದಿದ್ರು, ಪುಲಸ್ತ್ಯ ಮುನಿಗಳು ಕೂಡ ಎತ್ಕೊಂಡು ಬಂದಿದ್ರಂತೆ. ಪುಲಸ್ತ್ಯ ಮುನಿಗಳು ಎತ್ಕೊಂಡು ಬಂದು ಆ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ಹನುಮಾನ್ ಜಿ ಆ ಜಾಗದಿಂದ ಎತ್ಕೊಂಡು ಹೋಗಿ ಬ್ರಿಡ್ಜ್ ಕಟ್ಲಿಕ್ಕೆ ನೋಡ್ಲಿಕ್ಕೆ ಎತ್ತಿದ್ರು. ಹಿಂಗ ಗೋವರ್ಧನ್ ಜಿ ಅನೇಕ ಭಕ್ತರ ಒಂದು ಸ್ಪರ್ಶಕ್ಕನು ಒಳಗಾಗಿದ್ರು. ಇವಾಗ ಗೋವರ್ಧನ್ ಜಿ ಈ ಭೌತಿಕ ಜಗತ್ತಿನೊಳಗ ಪ್ರತಿಷ್ಠಾಪನೆ ಆದ್ಮೇಲೆ ಅಲ್ಲಿ ಅನೇಕ ಕುಂಡಗಳು ರೆಡಿ ಆಗದು. ಅದರಲ್ಲಿ ನೀವು ನೋಡ್ರಿ ಕಮ್ಸೆ ಕಮ್ ಎಷ್ಟು 108 ಕುಂಡಗಳದವೇನು. ಅನೇಕ ಕುಂಡಗಳು, ರುದ್ರಕುಂಡ, ಗೋವಿಂದ ಕುಂಡ, ಉದ್ಧವ ಕುಂಡ, ಶ್ಯಾಮ್ ಕುಂಡ, ರಾಧಾ ಕುಂಡ, ಅನೇಕ ಕುಂಡಗಳು, 108 ಕುಂಡಗಳೇನೇ ಇರ್ಬೇಕಲ್ಲಿ. ಹಿಂಗ ಅನೇಕ ಕುಂಡಗಳು ರೆಡಿ ಆದವು. ಅದರಲ್ಲಿ ತರುಲತೆಗಳು, ಕಾಮಧೇನು, ಕಲ್ಪವೃಕ್ಷಗಳು, ಒಂದು ಹುಲ್ಲು ಕಡ್ಡಿ ಕೂಡ ಅದು ಏನತಿ ಚೈತನ್ಯವಾಗಿರುವಂಥದ್ದು. ತೇನ ವಿನ ದೃಢಮಪಿ ನ ಚಲತಿ ಅಂತ ಹೇಳ್ತಾರೆ ಭಗವಾನ್. ನನ್ನ ಆಜ್ಞೆ ಇಲ್ಲದೇ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡುವುದಿಲ್ಲ ಅಂತ. ಎಲ್ಲ ಭಗವಾನ್ನೇ ಮಾಡಿರುವಂಥದ್ದು. ಅದು ಇಷ್ಟೊಂದು ಸುಂದರವಾಗಿತ್ತು, ಇಷ್ಟೊಂದು ಮಧುರವಾಗಿತ್ತು. ಅಲ್ಲಿ ಯಥೇಚ್ಛವಾಗಿ ಹುಲ್ಲು ಬೆಳೀತಿತ್ತು. ಆ ಹುಲ್ಲು ಅಂದ್ರೆ ಬರೀ ಒಂದೇ ರೀತಿ ಹುಲ್ಲಲ್ಲ, ಬೇರೆ ಬೇರೆ ಸುಗಂಧಿತ ಹುಲ್ಲುಗಳು ಬೆಳೀತಾ ಇದ್ವು. ಒಮ್ಮೆ ಕೃಷ್ಣ ಹಾಲು ಕುಡಿಬೇಕು ಅಂತ, ಹಾಲು ಕುಡಿಬೇಕಂತಂದ್ರೆ ನನಗೆ ಈ ಹಾಲು ಬೇಡ, ನನಗೆ ದಿನಾ ಕುಡಿದು ಬೇಸರ ಆಗಿದೆ, ನನಗೆ ವೆನಿಲಾ ಹಾಲು ಬೇಕು ಅಂತ. ವೆನಿಲಾ ಇರುವಂತ ಟೇಸ್ಟ್ ಇರುವಂತ ಹಾಲು. ಅದಕ್ಕೆ ಆ ಆಕಳಗಳೆಲ್ಲ ಹೋಗ್ತಾವಂತೆ. ಆ ಸುಗಂಧಿತ ಹುಲ್ಲು ಎಲ್ಲಿದೆ ಅಲ್ಲಿ ಹೋಗಿ ಆ ಹುಲ್ಲನ್ನು ಮೇಯ್ದು ಬಂದು ಆ ಹುಲ್ಲಿನಿಂದ ಹಾಲು ತಯಾರಾಗ್ತದೆ. ಹಾಲಿನ ಒಳಗ ಸುಗಂಧಿತವಾದ ವಾಸನೆ ಬರ್ತದೆ, ವೆನಿಲಾ ಟೈಪ್. ಒಂದಿನ ಬೇರೆ ಕಡೆಗೆ ಮತ್ತೆ ಬೇರೆ ಕಡೆ ಹೋಗ್ತಾವು, ಅಲ್ಲೇನತೆ ಬೇರೆ ರೀತಿಯ ಸುಗಂಧಿತ ಹುಲ್ಲುಗಳನ್ನು ಮೇಯ್ದು ಬರ್ತಾವು. ಅದು ಸುಗಂಧಿ ಆಕಳುಗಳು ಅಂತ. ಹಿಂಗ ಭಗವಾನನಿಗೆ ಏನೆಲ್ಲ ಅವಶ್ಯಕತೆ ಇದೆ, ಬೇರೆ ಬೇರೆ ಟೇಸ್ಟ್, ಬೇರೆ ಬೇರೆ ರುಚಿಗಳು. ಗೋವರ್ಧನ್ ಜಿ ತನ್ನ ತಾನು ಸೇವೆಗಾಗಿ ತೊಡಗೊಳಿಸ್ಕೊಳ್ತಾರೆ. ಕೃಷ್ಣ ಹೇಳ್ತಾನೆ ಅವ್ರ ತಂದೆಗೆ, ನೋಡು ಗೋವರ್ಧನ್ ಜಿ ಯಾಕೆ ಪೂಜೆ ಮಾಡ್ಬೇಕಂದ್ರೆ ಗೋವರ್ಧನದಿಂದ ನಮಗೆ ಮರಮುಟ್ಟುಗಳು ಬರ್ತಾವ, ಅಂದ್ರೆ ಕಟ್ಟಿಗೆಗಳು ಬರ್ತಾವ. ನಮ್ಮ ಮನೆಗಳನ್ನ ಎದರಿಂದ ಕಟ್ಕೊಂಡಿದ್ದೀವಿ? ಕಟ್ಟಿಗೆಯಿಂದ. ಆ ಕಟ್ಟಿಗೆಗಳು ಎಲ್ಲಿಂದ ಬಂದವು? ಗೋವರ್ಧನ್ ಜಿ ಒಂದು ಗುಡ್ಡದಲ್ಲಿ ಬೆಳೆದಿರುವಂತ ಮರಗಳಿಂದ. ಕಲ್ಲುಗಳು ಎಲ್ಲಿಂದ ಬಂದವು? ಗೋವರ್ಧನ ಜಿಯ ಪರ್ವತದಿಂದ ಕಲ್ಲುಗಳು ಅಂತ ಮುಂದೆ ನಮ್ಮ ಮನೆ ಗೋಡೆಗಳನ್ನು ಕಟ್ಟಿಕೊಂಡಿದ್ವಿ. ನೀರು ಎಲ್ಲಿಂದ ಬರ್ತದ? ಗೋವರ್ಧನ ಜಿಯಲ್ಲಿ ಹರಿಯುವಂತ ಯಮುನಾ ನದಿ ನೀರಿನಿಂದ ನಮ್ಮ ಕುಡಿಲಿಕ್ಕೆ ನೀರು ಸಿಗ್ತದ. ಹುಲ್ಲು ಗೋವರ್ಧನ್ ಜಿಯ ಪರ್ವತದಲ್ಲಿ ಬೆಳೆಯುವಂತ ಹುಲ್ಲಿನಿಂದ ನಮ್ಮ ಆಕಳಗಳು ತೃಪ್ತ ಆಗ್ತಾವು ತಿಂದು. ಮತ್ತೆ ನಾವು ಆಕಳ ಮೇಯಿಸ್ಲಿಕ್ಕೆ ಎಲ್ಲಿ ಹೋಗ್ಬೇಕು? ಗೋವರ್ಧನ್ ಜಿಯಲ್ಲೇ ಹೋಗ್ಬೇಕು. ಆ ಹೂವುಗಳು, ಹಣ್ಣುಗಳು, ಇವೆಲ್ಲ ಧನಧಾನ್ಯಗಳು ಎಲ್ಲಿಂದ ಬರ್ತಾವ ಅಂದ್ರೆ ಎಲ್ಲ ಗೋವರ್ಧನದಿಂದ ಬರ್ತಾವ. ಅದಕ್ಕೆ ಗೋವರ್ಧನನ್ನ ಪೂಜೆ ಮಾಡ್ಬೇಕು ಅಂತ ಕೃಷ್ಣ ಹೇಳ್ತಾರೆ. ಫಸ್ಟ್ ಪ್ರದಕ್ಷಿಣೆ ಹಾಕಿದವ್ರು ಯಾರು? ಗೋವರ್ಧನ್ ಜಿಯನ್ನ. ಗಿರಿರಾಜ್ ಗೋವರ್ಧನನ್ನ ಪ್ರದಕ್ಷಿಣೆ ಮಾಡಿದವರು ಹನುಮಾನ್ ಜಿ. ಫಸ್ಟ್ ಹನುಮಾನ್ ಜಿ ಏನಿದೆ ಗೋವರ್ಧನ ಪ್ರದಕ್ಷಿಣೆ ಹಾಕಿದ್ರಂತೆ. ಹಿಂಗ ಇವೆಲ್ಲ ಅನ್ನಕೂಟ ಮತ್ತೆ ಪಕೋಡದ್ದು, ಪಹಾಡಿ ಮೇಲೆ ಎಲ್ಲ ತಯಾರು ಮಾಡಿದ್ರು. ತಯಾರು ಮಾಡಿದಾಗ ಆ ಪರ್ವತಕ್ಕ ಮುಖ ಕಾಣ್ಲಿಕ್ಕತ್ತು. ಪರ್ವತದಲ್ಲಿ ಅದಕ್ಕೂ ಮೂಗಿದೆ, ಬಾಯಿದೆ, ಕಣ್ಣುಗಳಿದ್ದಾವೆ, ಕಿವಿ ಇದಾವು, ಎಲ್ಲವೂ ಗೋಚರ ಆಗ್ಲಿಕ್ಕತ್ತದು. ಈ ಕಡೆಗೆ ಯಜ್ಞದ ಉದ್ಘೋಷ, ಯಾರು ಪುರುಷರುಕ್ತಿ ಹೇಳ್ತಾ ಇದ್ರು, ಮಂತ್ರಗಳನ್ನ ಹೇಳ್ತಾ ಇದ್ರು, ಜೈಕಾರ ಹೇಳ್ತಿದ್ರು, ಜೈ ಹೋ ಜೈ ಹೋ ಗೋವರ್ಧನ್ ಜಿ ಕಿ ಜೈ ಹೋ ಜೈ ಹೋ ಅಂತ. ಇದನ್ನೆಲ್ಲ ಅರ್ಪಣೆ ಮಾಡ್ಲಿಕ್ಕತ್ತಿದ್ರು ಗೋವರ್ಧನ್ ಜಿ. ಭೋಗನ ಅರ್ಪಣೆ ಮಾಡ್ಬೇಕಾದ್ರೆ ಅವನು ಬಲವಾದ ಭುಜಗಳು ಕಾಣ್ಕೊಂಡು, ಬಲವಾದ ಭುಜಗಳು ಬಂದು, ಕೈಗಳು ಹೊರಗಡೆ ಬಂದು, ಒಂದ್ ಟೈಮ್ ಪೂರ ಚಪಾತಿದು ಒಂದೇನು ಪಾಡಿತ್ತಲ್ಲ, ಒಂದು ಉಷ್ಟು ಎತ್ಕೊಂಡು ಬಾಯಲ್ಲಿ ಹಾಕೊಂಡ್ರು. ಒಂದ್ ಕಡೆಗೆ ಏನೈತಿ ಪಕೋಡಗಳನ್ನ ಎತ್ಕೊಂಡು ಪೂರ ಬಾಯಿ ಹಾಕೊಂಡ್ರು.
ಒಂದು ಪಹಾಡಿ ಏನು ಪರ್ವತ ಆಕೃತಿ ಅನ್ನ ಇತ್ತು, ಅನ್ನನೂ ಪೂರ ಎಲ್ಲ ಹಾಕೊಂಡ್ರು ಹೊಟ್ಟೆ ಒಳಗೆ, ಬಾಯಿ ಒಳಗೆ ಹಾಕೊಂಡ್ರು. ಸಾರು ಅನ್ನ ಪಲ್ಯ ಎಲ್ಲವೂ ತಿಂತ ಹೋದ್ರು. ಭಾರಿ ರುಚಿ. ಅದು ಕೀರ್ ಇಟ್ಟಿದ್ರು, ಆ ಕೀರಿನ ಕುಂಡ ಇತ್ತು, ಆ ಕೀರಿನ ಕುಂಡ ಅಂತ ಸ್ವೀಕಾರ ಮಾಡಿದ್ರು ಅವರು. ಸ್ವರ್ರ ಅಂತ ಸ್ವೀಕಾರ ಮಾಡಿದ್ರು, ಎಲ್ಲ ಕುಂಡೆಲ್ಲ ಖಾಲಿ ಆಗೋಗ್ಬಿಡ್ತು. ಹಿಂಗ ಹಾಗೆಲ್ಲ ತಿಂತ ಆನಿಯೋರ್ ಅಂತ, ಇನ್ನೂ ಕೊಡಿ ನಮಗೆ, ಇನ್ನೂ ಕೊಡಿ ಅಂದ್ರು. ಅವರೆಲ್ಲ ಮನೆಯಿಂದ ಮತ್ತೆ ಬೇರೆ ಬೇರೆ ತಮ್ಮಂದೆಲ್ಲ ಮತ್ತೆ ಕೊಟ್ರು. ಅವರು ಮತ್ತೆ ಹಾಕಿದ್ರು. ಎಷ್ಟಂತ ಕೊಡ್ಲಿಕ್ಕೆ ಆಗ್ತದೆ, ಎಲ್ಲ ಮನೆ ಎಲ್ಲ ಖಾಲಿ ಆಗ್ತಾ ಹೋಗ್ತು. ಅವಾಗ ಹಿರಿಯರು ಒಬ್ಬರಲ್ಲಿ ಹೇಳಿದ್ರು, ಹಿಂಗಾದ್ರೆ ನಾವು ಇವರಿಗೆ ತೃಪ್ತಿ ಮಾಡ್ಲಿಕ್ಕೆ ಆಗುದಿಲ್ಲ, ತುಳಸಿಯ ದಳವನ್ನು ಅರ್ಪಣೆ ಮಾಡ್ರಿ ಅಂತ. ಆ ತುಳಸಿ ದಳನ್ನ ಅರ್ಪಣೆ ಮಾಡಿದ್ರು. ಕೃಷ್ಣಾರ್ಪಣ ವಸ್ತು ಅಂತ. ಅವಾಗ ಗೋವರ್ಧನ್ಜಿ ಡಕಾರ ಹೊಡ್ಲಿಕ್ಕದ್ರು. ಅಂತ ಹೊಡಿ ತುಂಬ ಕೂಡಲೇ ನಮ್ಮ ಡಕಾರ ಬರ್ತದಲ್ಲ, ಡೇಗು ಅಂತ ಬರ್ತದೆ, ಹಂಗ ಡೇಗು ಬಂದಂತೆ. ಅವಾಗ ಖುಷಾದ್ರಂತೆ. ಅವ್ರ ಬಾಯಿಗೆ ಹತ್ತಿಕೊಂಡಿರುವಂತ ಅನ್ನಗಳನ್ನೆಲ್ಲ ಹಿಂಗೆಲ್ಲ ಮಾಡಿಕೊಂಡು ಖುಷಿ ಕೂಡಲೇ ಮತ್ತೆ ಯಥಾಸ್ಥಿತಿ ಅನ್ನಕೊಂಡ ಪಹಾಡಿ ಮತ್ತೆ ಏನತಿ ಚಪಾತಿ ಪಹಾಡಿ ಯಥಾಸ್ಥಿತಿ ಒಳಗೆ ಇತ್ತು. ಅಂದ್ರೆ ಪರಮಾತ್ಮ ಸ್ವೀಕಾರ ಮಾಡಿದ್ರು ಮತ್ತೆ ಯಥಾಸ್ಥಿತಿ ಒಳಗೆ ಹಾಗೆ ಇತ್ತು. ಆ ನಂತರ ಅಲ್ಲಿರುವಂಥವ್ರು ಭಿಕ್ಷುಕರಿಗೆ, ಮುದುಕರಿಗೆ ಮತ್ತು ಮಕ್ಕಳಿಗೆ ಫಸ್ಟು ಆಹಾರಗಳನ್ನ ಏನು ಅಂದ್ರೆ ಇದನ್ನು ಪ್ರಸಾದವನ್ನು ಸರ್ವ್ ಮಾಡಿದರು. ಅಂದ್ರೆ ಫಸ್ಟ್ ನೋಡಿ, ನಮ್ಮ ಮನೆಯೊಳಗೂ ಕೂಡ ನಾವು ಯಾರಿಗೆ ಸರ್ವ್ ಮಾಡಬೇಕು ಫಸ್ಟ್ ಅಂದ್ರೆ ಸಣ್ಣ ಮಕ್ಕಳು, ಆಮೇಲೆ ಮುದುಕರಿಗೆ, ಆಮೇಲೆ ಹೊರಗೆ ಯಾರಾದರೂ ಬೇಡ್ಲಿಕ್ಕೆ ಬಂದವರಿಗೆ ಫಸ್ಟ್ ಏನು ನಾವು ಸರ್ವ್ ಮಾಡಬೇಕು. ಇದು ಕಲ್ಚರ್ ನಮ್ದು. ಪರಮಾತ್ಮ ಏನೈತಿ ನಮ್ಗೆ ಸ್ವತಃ ತಮ್ಮ ಲೀಲೆಯಲ್ಲಿ ನಮಗೆ ಕಲಿಸ್ತಾ ಇದ್ದಾರೆ. ಅಂದ್ರೆ ಯಾವ ರೀತಿ ನಾವು ಉಪಚಾರಗಳನ್ನು ಮಾಡಬೇಕು ಅಂತ ಬೇರೆ ಬೇರೆಯವರಿಗೆ ಯಾವ ರೀತಿ ಅಂದ್ರೆ ಬಂದವಂತವರು ಏನು ಹೇಳೋರು ಅಥವಾ ಭಿಕ್ಷುಕರು ಬೇಡಿಕೊಂಡು ಬಂದವರಿಗೆಲ್ಲ ನಾವು ಅವರಿಗೆ ತೃಪ್ತಿ ಮಾಡಬೇಕು, ಅವರಿಗೆಲ್ಲ ಹಂಚಬೇಕು. ಆಮೇಲೆ ಎಲ್ಲ ಹಿರಿಯರು, ಆಮೇಲೆ ಮಕ್ಕಳಿಗೆ ಆದ್ಮೇಲೆ ಎಲ್ಲರೂ ಇದನ್ನು ಸರ್ವ್ ಮಾಡಬೇಕು. ಆಮೇಲೆ ಅಲ್ಲಿರುವಂಥ ಪ್ರಾಣಿಗಳಿಗೆ, ನಾಯಿಗೆ ಎಲ್ಲವಕ್ಕೂ ಇದನ್ನೆಲ್ಲ ಪ್ರಸಾದನ ಕೊಟ್ಟರು. ಹಿಂಗೆ ಪ್ರಸಾದ ಕೊಟ್ಟು ಗೋವರ್ಧನ್ಜಿಯ ಒಂದು ಪ್ರದಕ್ಷಿಣೆ ಮಾಡಲಿಕ್ಕೆ ಸ್ವತಃ ಭಗವಾನ್ ತನ್ನ ಆಕಳ ಕರುಗಳು ಮತ್ತು ಆಕಳಗಳನ್ನ ಕರ್ಕೊಂಡು ಗೋವರ್ಧನ್ಜಿಯನ್ನ ಅಗದಿ ಕುಣಿತ ಪ್ರದಕ್ಷಿಣೆ ಹಾಕ್ಲಿಕ್ಕೆ. ಈಗ ನಮ್ಗೆ 21 ಕಿಲೋಮೀಟರ್ ದೂರ ಅದ, ಈಗ 21 ಕಿಲೋಮೀಟರ್ ಅದ ಸರೌಂಡಿಂಗ್ ಏರಿಯಾ ಈಗ ಉಳಿದಿದೆ. ಆಗಿನ ಟೈಮ್ದಲ್ಲಿ ಅಷ್ಟೇ ಹತ್ರ ಇರುವಂತ ಗೋವರ್ಧನ್ಜಿ ಹಜಾರು ಕಿಲೋಮೀಟರ್ ದೊಡ್ಡದಾಗಿತ್ತು ಸರೌಂಡಿಂಗ್, ಅದು ಏರಿಯಾ ಡಯಾಮೀಟರ್. ಕುಣಿತ ಎಲ್ಲರೂ ನಾಟ್ಯ ಮಾಡ್ತಾ, ಈಗ ಮುದುಕರು ಮತ್ತೆ ಮಕ್ಕಳು ಎತ್ತಿನ ಗಾಡಿಯಲ್ಲಿ ಎತ್ತಿನ ಬಂಡಿಯಲ್ಲಿ ಅವ್ರನ್ನ ಕುಂದಿರಿಸಿಕೊಂಡು ಅವ್ರು ಹೋಗ್ತಾ ಇದ್ರು. ನಡೆಯುವಂಥವರು ಗೋಪರು ಗೋಪಿಯರು ಅವರೆಲ್ಲರೂ ಮುಂದೆ ಅವ್ರು ಡೋಲು ಕರ್ತಾಳ ಮೃದಂಗ ಬಾರಿಸ್ತಾ ಹಾಡ್ತಾ ಜೈ ಹೋ ಗೋವರ್ಧನ್ಜಿಗೆ ಜೈ ಹೋ ಅಂತ ಆಕಳುಗಳು ತಮ್ಮ ಬಾಲವನ್ನು ಮೇಲೆ ನಿಮಿರಿಸಿಕೊಂಡು ಅವೆಲ್ಲ ಕುಣಿತ ಹೋಗ್ತಾ ಇದ್ವು. ಆಕಳ ಕರುಗಳು ಅಂಬಾ ಅಂತ ಹೇಳ್ತಾ ಮುಂದೆ ಸಾಗ್ತಾ ಇದ್ವು. ಹಿಂಗ ಒಂದು ಪ್ರದಕ್ಷಿಣೆ ಹಾಕಿದ್ರು ಅಂತ ನೋಡಿ. ಸ್ವತಃ ಭಗವಾನ್ ಕೃಷ್ಣ ಮತ್ತು ಬಲರಾಮರು ಅವರ ಗ್ವಾಲಬಾಲರು ಸಂಗಡದ ಜೊತೆಗೆ ನಂದ ಮಹಾರಾಜರು, ಉಪನಂದರು, ಸುನಂದರು, ಎಲ್ಲ ಗೋಪರು ಹಿರಿಯ ಗೋಪರೆಲ್ಲರೂ ಪ್ರದಕ್ಷಿಣೆ ಮಾಡ್ತಾ ಹೋದ್ರು. ಈಗ ನಾವು ಪ್ರದಕ್ಷಿಣೆ ಮಾಡ್ಲಿಕ್ಕೆ ಹೋದ್ರೆ ನಾವೆಲ್ಲ ಏನು ಮಾಡ್ಲಿಕ್ಕೆ ಒಂದು ಅರ್ಧ ಕಿಲೋಮೀಟರ್ ಕೂಡ ನಡೆದಿರೋದಿಲ್ಲ. ಆದ ಕೂಡಲೇ ಅಲ್ಲೇ ಕಾಕಡೆ ಇಟ್ಟಿರ್ತಾರೆ. ಕಾಕಡೆ ಅಂದ್ರೆ ಇದು ಸೌತೆಕಾಯಿ, ಆಮೇಲೆ ಮೂಲಂಗಿ, ಆಮೇಲೆ ಅವು ಒಂದು ರೀತಿಯ ಜಲದ ನೀರಿನ ಮೇಲೆ ಬೆಳೆಯುವಂತ ಒಂದು ಫಲ, ಒಂದು ಅದಕ್ಕೆ ಏನು ಹೇಳ್ತಾರೆ, ಬಿಳಿದಾಗಿರ್ತದೆ. ಅದನ್ನ ಹಸಿರು, ಅದ್ರ ಮೇಲೆ ಹಸಿರು ಕಲರ್ ಮತ್ತು ಕೆಂಪು ಕಲರ್ ಇರ್ತಾವ. ಅವನ್ನೆಲ್ಲ ಏನೇನು ಇರ್ತದ ಅಲ್ಲೆಲ್ಲ ಅವನು ಹೋಗಿ ತಿನ್ನೋದು, ಮತ್ತೆ ಆಮೇಲೆ ಒಂದು ಸ್ವಲ್ಪ ಹೊತ್ತು ಅಲ್ಲಿ ಕುಂದ್ರಲಿಕ್ಕೆ ಎಲ್ಲರೂ ಜಾಗ ಇರ್ತದೆ, ಅಲ್ಲಿ ಕುತ್ಕೊಳ್ಳೋದು, ಮತ್ತೆ ಮುಂದೆ ನಡ್ಕೊಂತ ಹೋಗೋದು. ನಮ್ಮ ಖುಷಿ ಹೆಂಗಿದೆ ಅಂದ್ರೆ ನಮ್ದು ಸೀಮಿತವಾಗಿದೆ. ಭಗವಾನ್ ಹಂಗಲ್ಲ, ಏನು ಎಲ್ಲವನ್ನ ಕುಣಿತ ಹೋದ್ರಂತೆ ಎಲ್ಲ. ಅಂದ್ರ ನಾವು ಪ್ರದಕ್ಷಿಣೆ ಹಾಕಬೇಕಾದ್ರೆ ಭಗವಾನ್ ಖುಷಿಯಿಂದ ಪ್ರದಕ್ಷಿಣೆ ಹಾಕಬೇಕು ಅಂತ ಇದು ಉದ್ದೇಶ. ನಾವು ನಮ್ಮನೆ ಮರಿಲ್ಲ ಸತ್ಕೊಂತ ಬಿದ್ಕೊಂತ ನಾವು ಪ್ರದಕ್ಷಿಣೆ ಹಾಕ್ತೇವೆ. ಆಮೇಲೆ ಒಂದ್ ಸ್ವಲ್ಪ ದೂರ ಹೋದ್ಕೊಳ್ಳೆ ಟೈಗರ್ ಬಾಂಬ್, ಈಗ ನಮ್ಮ ಜಂಡು ಬಾಂಬ್ ಅವು ಇವದವಲ್ಲ, ಎಲ್ಲ ನೋವುಗಳಿಗಾಗಿ ಬಾಂಬ್ಗಳು
ಅಲ್ಲೇ ಏನೈತಿ ಇದನ್ನ ತಗೊಳ್ರಿ ಇದನ್ನ ಹಚ್ಕೊಳ್ರಿ ಕಾಲೆಲ್ಲ ನೋಯ್ಲಿಕ್ಕತ್ತಿರ್ತಾವ. ಜೀವನದಾಗ ಒಂದು ಕಿಲೋಮೀಟರ್ ನಡೆದಿರೋದಿಲ್ಲ, ಯಾತ್ರಾದೆಲ್ಲ ಕರ್ಕೊಂಡು ಹೋದ್ರೆ 21 ಕಿಲೋಮೀಟರ್ ನಡೆಸಿಬಿಡ್ತಾರೆ. ಅದಕ್ಕೆ ಗುರು ಮಹಾರಾಜರು ಏನ್ ಮಾಡ್ತಾರೆ ಅಂದ್ರೆ, ನಮ್ಮ ಯಾತ್ರಾ ಕಂಡಕ್ಟ್ ಮಾಡಿದಾಗ ಗುರು ಮಹಾರಾಜರು ಈ ಗೋವರ್ಧನ ಪರಿಕ್ರಮ ಏನಿರ್ತದಲ್ಲ ಲಾಸ್ಟ್ ಡೇ ಇಟ್ಕೊಂಡಿರ್ತಾರೆ. ಲಾಸ್ಟ್ ಡೇ ಅಂದ್ರೆ ಇನ್ನೇನು ಊರಿಗೆ ಹೋಗ್ಬೇಕಾಗ್ತದಲ್ಲ, ಅದ್ರ ಮೊದಲಿನ ದಿನನೇ ಇಟ್ಕೊಂಡಿರ್ತಾರೆ. ಆ ಪ್ರದಕ್ಷಿಣೆ ಹಾಕಿ ಬಂದ ಆದ್ಮೇಲೆ ಸೀದಾ ಟ್ರೈನಿಗೆ ಹೋಗ್ತಾ ಇರ್ಬೇಕು. ಮಲಗಿದವ್ರು ಹೇಳುದಿಲ್ಲ, ಪರಿಸ್ಥಿತಿ ಆಗ್ತದೆ, ಹಂಗಾಗ್ತದೆ. ಎಂದೂ ನಡಿಲಾರ್ದವ್ ಕಾಲು ಇರ್ತಾವಲ್ಲ, ಸೀದಾ ಮಾಡ್ಲಿಕ್ಕೆ ಆಗೋದಿಲ್ಲ. ಕಾಲು ನಮ್ಮನ್ನ ಹೆಂಗ್ ಇಡ್ರ ತೀಡ ತೀಡಾನೇ ಇರ್ತಾವಂತ. ಯಾರು ಹೇಳಿದ್ರು ಪಾದ ಒತ್ತಬೇಕು, ಅದೇ ಪ್ರಭುಜಿ ಒಂದ್ ಸ್ವಲ್ಪ ಪಾದ ಒತ್ತಲೆ, ಮೊದಲು ಮುಟ್ಬೇಡಿ ನಮ್ದು. ಅವತ್ತೇನು ಯಾರಾದ್ರೂ ಒಂದಿಟ್ಟು ಪಾದ ಒತ್ತಬೇಕಾದ್ರೆ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಒತ್ರಿ ಅಂತ, ಅಷ್ಟು ಆಗ್ತಾ ಇರ್ತದೆ. ಅಂದ್ರೆ ನಮ್ಗೆ ನಮ್ಮ ಎಕ್ಸ್ಪೀರಿಯನ್ಸ್ ಈ ರೀತಿ ಇರ್ತದೆ. ಅಂದ್ರೆ ಸ್ವತಃ ಭಗವಾನ್ ಭಕ್ತರ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇದೆ ಅಂದ್ರೆ, ಖುಷಿಯಿಂದ ಹೋಗ್ತಾ ಇದ್ರು. ಅವ್ರು ಎಷ್ಟು ನಡೆದೇನೂ ಸಹಿತ ಅವ್ರಿಗೆ ನೆನಪಿರೋದಿಲ್ಲ ಅಂತ. ಹಂಗ ಯಾತ್ರೆಗಾಗಿ ಮೊದಲಿನ ಯಾತ್ರೆಗಳು ಯಾವ ರೀತಿ ನಡೀತಾ ಇದ್ವು, ಈಗ ನಾವು ಯಾತ್ರೆಗಳನ್ನ ಯಾವ ರೀತಿ ಮಾಡ್ತಾ ಇದ್ವಿ ಅಂದ್ರೆ, ನಾವು ಮೊದಲ ಬುಕ್ಕಿಂಗ್ ಮಾಡ್ತೇವೆ, ರೂಮ್ ಬುಕ್ಕಿಂಗ್ ಆಗ್ಬೇಕು. ಮತ್ತೆ ಈ ಟೈಮ್ನಾಗ ಈ ಮಂದಿರಕ್ಕೆ ಹೋಗ್ಬೇಕು, ಈ ಟೈಮ್ನಾಗ ಈ ಮಂದಿರಕ್ಕೆ ಹೋಗ್ಬೇಕು, ಈ ಟೈಮ್ನಾಗ ಹಿಂಗ್ ಎಲ್ಲ ಪ್ಲಾನಿಂಗ್ ಮಾಡ್ಕೊಂಡು ಹೋಗ್ತೇವೆ. ನಮ್ಗೆ ರೂಮ್ ಕೊಟ್ಟಿರೋದ್ರಲ್ಲೇ ರೂಮಿನೊಳಗ ಟಾಯ್ಲೆಟ್ ರೂಮ್ ಬರೋಬರ ಐತಿವಿ ಇಲ್ಲ, ಅದ್ರ ಮೇಲೆ ಕುಂದ್ರುವಂತ ಸೀಟ್ ಗಿಡ ಕರೆಕ್ಟ್ ಇದೆ ಇಲ್ಲ ಅಂತ ಮೊದಲ ವಿಚಾರ ಮಾಡ್ತೇವೆ ನಾವು. ಹಿಂಗೆಲ್ಲ ಯೋಚನೆ ಮಾಡ್ತಾ ಇದ್ದೀವಿ. ಇದೆಲ್ಲ ಪ್ಲಾನ್ ಮಾಡ್ಕೊಂಡು ಹೋಗ್ತೇವೆ ನಾವು. ಫ್ಲೈಟ್ಗೆ ಹೋಗ್ತೇವೆ, ಟ್ರೈನಿಗೆ ಹೋಗ್ತೇವೆ, ಬಸ್ಸಸ್ನಲ್ಲಿ ಹೋಗಿ ಮಾಡ್ತೇವೆ. ಮೊದಲನೇ ಯಾತ್ರೆಗಳು ಆ ರೀತಿ ಇರಲಿಲ್ಲ, ಎಲ್ಲವೂ ನಡೆದೇ ಹೋಗ್ಬೇಕಾಗ್ತದೆ. ನಡ್ಕೊಂಡು ಹೋದ್ರೆ ಯಾತ್ರೆಗೆ ಹೋದವರು ವಾಪಸ್ ಬರುವುದಿಲ್ಲ ಅಂತ, ಬರುವುದು ಗ್ಯಾರಂಟಿ ಇಲ್ಲ ಅಂತ. ನಡುವೆ ಹೋಗ್ತಾನ ತೀರಿ ಹೋಗ್ಬೋದು, ಅಥವಾ ಬರ್ತಾನ ತೀರಿ ಹೋಗ್ಬೋದಾಗಿತ್ತು. ಆ ರೀತಿ ಯಾತ್ರೆಗಳೇನ್ ಮಾಡ್ತಿದ್ರು ಆ ಟೈಮ್ನಲ್ಲಿ. ಆದ್ರೂ ಕೂಡ ಆ ಯಾತ್ರೆಗಳು ಎಷ್ಟೊಂದು ಖುಷಿ ಕೊಡ್ತಾ ಇದ್ವು ಅಂತ. ಯಾತ್ರೆಗಳು ಈಗ ನೋಡಿ, ನಾವು ಬಸ್ನಲ್ಲಿ ಹೋದ್ರೆ ಅಥವಾ ಪ್ಲೇನ್ನಾಗ ಹೋಗ್ಬಿಡ್ತೇವೆ, ಒಂದು 2-3 ತಾಸನೇ ಪ್ಲೇನ್ನಾಗ ಹೋಗಿ ಅಲ್ಲಿ ದಿಲ್ಲಿಗೆ ಇಳಿತೀವಿ. ದಿಲ್ಲಿಯಿಂದ ಮತ್ತೆ ಏನೈತಿ ಬಸ್ನಲ್ಲಿ ಅಥವಾ ಟ್ರೈನ್ನಲ್ಲಿ ಮಥುರಾ ಬಂದು ಮುಟ್ಕೊಳ್ತೀವಿ. ಅವಾಗಿನ ಯಾತ್ರೆಗಳು ಏನಾಗ್ತವು, ಪ್ರತಿಯೊಂದು ಜಾಗದಲ್ಲಿ ನಡೆದು ಹೋಗೋದ್ರಿಂದ ಆ ಜಗದ ವಾತಾವರಣ, ಆ ಜಗದ ಆಹಾರ, ಆ ಜಗದ ನೀರು, ಅಲ್ಲಿಯ ಸೃಷ್ಟಿ ಸೌಂದರ್ಯ ಆಸ್ವಾದನೆ ಮಾಡ್ಲಿಕ್ಕಾಗ್ತದೆ. ಈಗ ನಾವು ಅದನ್ನೆಲ್ಲ ತಪ್ಪಿಸ್ಕೊಂಡ್ಬಿಟ್ಟಿದ್ದೀವಿ, ಏನು ನೋಡೋದಿಲ್ಲ. ಸೀದಾ ರೂಮ್ನ ಇದ್ರಾಗ ಟ್ರೈನಿಗ ನಮ್ದು ಯಾವ ಬರ್ತ್ ಕೊಟ್ಟಿರ್ತಾರ ಅದ್ರಾಗ ಹೋಗಿ ಮಲ್ಕೊಂಡ್ಬಿಡೋದು, ಮುಗಿದೋದು. 1 ದಿನ 2 ದಿನದೊಳಗೆ ನಾವೇನೈತಿ ಮಥುರಾ ಸ್ಟೇಷನ್ ಆಗತ್ತೆ, ಮಥುರಾ ಸ್ಟೇಷನ್ನಿಂದ ಹೊರ ಬಂದ್ಬಿಡ್ತೀವಿ. ಅಂದ್ರ ನಾವು ಯಾತ್ರೆಯ ಒಂದು ನಿಜವಾದ ಅನುಭವ ಏನೈತಲ್ಲ ಅದು ಗೊತ್ತಾಗುದಿಲ್ಲ. ಯಾತ್ರದ ನಿಜವಾದ ಅನುಭವ ಏನೈತಿ, ನಾವು ಸ್ವತಃ ನಡೆದು ಹೋಗ್ಬೇಕಂತ. ನಡೆದು ಹೋಗ್ಬೇಕು. ನಡೆದು ಹೋದಾಗ ಆ ಯಾತ್ರೆ ಅನುಭವ ನಮ್ಗೆ ಆಗ್ತೈತೆ. ಅಂದ್ರೆ ಯಾಕಂದ್ರೆ ಇವಾಗಿನ ಟೈಮ್ನು ಇಲ್ಲ ನಮಗೆ, ಮತ್ತೆ ಈಗಿನ ಒಂದು ಸೀಮಿತ ಅವಧಿಯೊಳಗ ನಾವು ಇವನ್ನೆಲ್ಲವನ್ನು ಮಾಡ್ಬೇಕಾಗ್ತದೆ. ಹಂಗಾಗೋದ್ರಿಂದ ಅಟ್ಲೀಸ್ಟ್ ಆ ಭಾವನೆಯಿಂದ ನಾವು ಯಾತ್ರೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ಬೇಕು, ಆ ಭಾವನೆಗಳಿಂದ ಯಾತ್ರೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ಬೇಕು. ಹಿಂಗ ಗೋವರ್ಧನ್ ಜಿ ಯಾತ್ರೆ ಮಾಡ್ಬೇಕಾದ್ರೆ ಅನೇಕ ಗುಹೆಗಳು. ಒಮ್ಮೆ ಕೃಷ್ಣ ಏನೈತಿ ರಾಧಾರಾಣಿಯನ್ನು ಭೇಟಿ ಆಗ್ಲಿಕ್ಕೆ ಹೇಳಿದ್ರಂತೆ. ಆಯ್ತು, ನಾ ಬರ್ತೇನೆ, ಈ ಟೈಮಿಗೆ ಬರ್ತೇನೆ ಅಂತ. ಆ ಟೈಮಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಆ ಟೈಮ್ನಲ್ಲಿ ಆ ಚಂದ್ರಾವಳಿ ಅಂತ ಇನ್ನೊಬ್ರು, ಚಂದ್ರಾವಳಿ ವಾಮಪಂಥ ಮತ್ತು ಬಲಪಂಥ ಎಡಪಂಥ ಅನ್ನೋ ರೀತಿ ಒಳಗ 2 ಪಂಥಗಳ ಗೋಪಿಯರು ಉಂಟು. ಈಗ ಇದು ವಾಮಪಂಥ ಗೋಪಿಯರು ಏನದಲ್ಲ, ಅವರು ಬಲಪಂಥೀಯ ಗೋಪಿಯವರಿಗೆ ಅವರಿಗೆ ಹೊಂದೋದಿಲ್ಲ. ಭಾವದಲ್ಲಿ ಒಂದು ಸ್ವಲ್ಪ ವೇರಿಯೇಷನ್ ಉಂಟು. ಇವಾಗ ಕೃಷ್ಣ ಏನ್ ಮಾಡಿದ್ರು, ಅವರು ಇನ್ನೊಬ್ರು ಬೇರೆ ಗೋಪಿ ಅವ್ರನ್ನ ಭೇಟಿ ಆಗ್ಲಿಕ್ಕೆ ಹೋದ್ರು. ಅದನ್ನ ಚಂದ್ರಾವಳಿ ಅಂತ ಅವಳು ಹೆಸರು. ಅದಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ನಡುವೆ ಗೋವರ್ಧನ್ ಜಿ ಹೇಳಿದ್ರು. ಗೋವರ್ಧನ್ ಜಿ ಕೃಷ್ಣಗೆ ಹೇಳ್ತಾರೆ, ಅಲ್ಲಪ್ಪ ನೀನು ರಾಧಾರಾಣಿ ಭೇಟಿ ಆಗ್ಬೇಕಂತ ಪ್ಲಾನಿಂಗ್ ಮಾಡಿ ಇಟ್ಕೊಂಡಿದ್ದಿ, ಈಗ ನೀನು ಹೋಗ್ತಾ ಇರೋದು ಚಂದ್ರಾವಳಿ ಹತ್ರ ಹೋಗ್ತಾ ಇದ್ದಿ, ಏನಿದು ಇಲ್ಲ ಅಂತ. ಏನಪ್ಪಾ, ನನ್ನ ಭಕ್ತರದಾರ ಎಲ್ಲಾ ಕಡೆಗೆ ಹೋಗ್ಬೇಕಾಗ್ತದೆ, ನೀನು ಹೋಗಿ ಒಂದ್ ಸ್ವಲ್ಪ ಹೇಳು ರಾಧಾರಾಣಿಗೆ ಅಂತ. ನಾ ಹೇಳ್ತೇನೆ, ಬಟ್ ಇದನ್ನ ಹೇಳುದಿಲ್ಲ, ನಾನು ಸಮಾಧಾನ ಏನು ಹೇಳುದಿಲ್ಲ, ನೀನು ಎಲ್ಲಿ ಹೋಗಿದೀಯಾ ಅನ್ನೋದನ್ನ ನಾ ಹೇಳ್ತೇನಂತ. ಅಯ್ಯೋ, ನೀನು ನನ್ನ ನಿಜ ಭಕ್ತ ಇದೀ, ಈ ರೀತಿ ಎಲ್ಲ ಹೆಂಗ್ ಮಾಡ್ತೀಯ ಅಂತ. ನಾನು ಯಾರ್ದು ಪಾರ್ಟಿ ವಹಿಸುದಿಲ್ಲ, ನಾವು ಬಿನಾ ಪಾರ್ಟಿ ವಹಿಸ್ತಾನ
ನ್ಯೂಟ್ರಲ್ ಭಕ್ತರು ನಾವು. ಆ ಕಡೆಗೂ ಬೇಡಪ್ಪ, ನಮ್ದು ಆ ಕಡೆಗೂ ಇದು ರಾಜಕೀಯ ಮಾಡೋದು ಬೇಡ, ಈ ಕಡೆ ಇಲ್ಲ, ನಾವು ನಡಿವಿರ್ತೇವೆ ಅಂತ ಗೋವರ್ಧನ್ಜಿ ಆ ರೀತಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಹೋಗಿ ಹೇಳಿ, ಏನ್ ಹೇಳ್ತೀಯ, ನಾನು ಅಲ್ಲಿ ಹೋಗಿದ್ದೀನಂತ. ಅಲ್ಲ, ನೀವು ನಡೆದಾಡಿರೋ ಜಾಗ ಉಂಟಲ್ಲ ನನ್ನ ಮ್ಯಾಗ, ಅಂದ್ರೆ ಈಗ ಚಂದ್ರಾವಳಿಗೆ ಭೇಟಿ ಆಗ್ಲಿಕ್ಕೆ ಹೋಗಿರ್ಬೇಕಾದ್ರೆ ನಿಮ್ಮ ಪಾದದ ಹೆಜ್ಜೆದ ಗುರುತುಗಳು ನನ್ನ ಪರ್ವತದ ಮೇಲೆ ಬಿದ್ದಿದ್ದಾವೆ. ಆ ಗುರುತುಗಳು ಹಾಗೆ ಇದಾವೆ. ನಾ ಹೋಗಿ ಆ ಗುರುತನ್ನ ತೋರಿಸ್ತೇನೆ. ನಾವು ಹೋಗಿ ರಾಧಾರಾಣಿಗೆ ಹೇಳ್ತೇನೆ, ನೋಡಿ ಇಲ್ಲಿ ಕೃಷ್ಣ ನಡೆದು ಹೋಗಿದ್ದಾನ, ಚಂದ್ರಾವಳಿ ಪಾದದ ಗುರುತದವು, ಕೃಷ್ಣನ ಗುರುತಿದೆ ನೋಡಿದ್ರಿ ಪಾದ ಅಂತ ಹೇಳ್ತಾರೆ. ಹೌದಾ, ನೀ ಹಂಗಲೇ ಹೇಳ್ತೀಯ? ಹೌದು, ನಾ ಹೋಗಿ ಹೇಳ್ತೇನೆ ಅಂತ. ಆಯ್ತು, ನೀ ಹೋಗಿ ಹೇಳು. ನಿನ್ನ ಮೇಲೆ ಬಿದ್ದಿರುವಂತಹ ಗುರುತುಗಳನ್ನೆಲ್ಲ ನಾನು ಅಳಿಸ್ಲಿಲ್ಲ ಅಂದ್ರೆ ಕೇಳಂತ. ಹೆಂಗ್ ಅಳಿಸ್ತೀಯ ನೋಡಂತ. ಅದಕ್ಕೆ ಸ್ವತಃ ಕೃಷ್ಣ ಏನ್ ಮಾಡಿದ್ರಂತೆ, ನನ್ನ ಗೋವರ್ಧನಜಿಯನ್ನ ಎತ್ತಿ ಹಿಡಿದು ಇಂದ್ರನಿಗೆ ಹೇಳಿದ್ರಂತೆ, ಸುರಸಪ್ಪ ಮಳೆ, ನೀ ಸುರಸು. ಹೆಂಗ್ ಸುರಸು, ಅವೆಲ್ಲ ಪಾದದ ಗುರುತುಗಳೆಲ್ಲ ತೊಳೆದು ಹೋಗ್ಬೇಕಂತ. ಅದಕ್ಕಾಗಿ ಗೋವರ್ಧನಜಿ ಎತ್ತಿ ಹಿಡಿದ್ರು ಅಂತ ಒಬ್ಬರ ಆಚಾರ್ಯರು ಈ ರೀತಿ ಪ್ರಸ್ತುತ ಪಡ್ತಾರೆ. ಇನ್ನ ಇಂದ್ರನಿಗೆ ಬಹಳ ಕೋಪ ಬಂತು. ಯಾವಾಗ ಗೋವರ್ಧನಜಿ ಪೂಜಾ ಮಾಡ್ಲಿಕ್ಕೆ ಹತ್ತಿದ್ರು, ಅಯ್ಯೋ ನನ್ನ ಪ್ರತಿ ವರ್ಷ ನನ್ನ ಪೂಜಾ ಮಾಡ್ತಾ ಇದ್ರು, ನನ್ನ ಪೂಜಾ ಮಾಡುವ ಬದಲು ಇವರು ಕಲ್ಲು ಪಹಾಡಿ ಪರ್ವತನ ಪೂಜಾ ಮಾಡ್ಲಿಕ್ಕೆ ಹೇಳಿದ್ರು. ಯಾರು ಹೇಳಿದವರು? ಅಲ್ಲಿ ಒಬ್ಬ ಕೃಷ್ಣ ಅಂತ ಇದ್ದಾನೆ, ಅವ ಇವರಿಗೆ ಬೋಧನೆ ಮಾಡಿದಾನೆ ಅಂತ. ಯಾರವ ಕೃಷ್ಣ? ನನಗಿಂತ ದೊಡ್ಡವಿರೋದಾನ ವಿಧಾನ ಅಂತ ಇವನು ಅಹಂಕಾರದ ಮಾತುಗಳು. ಯಾವಾಗ ನಾವು ಅಹಂಕಾರಕ್ಕೆ ಬರ್ತೇವೆ, ನಮ್ಮ ಅಹಂಕಾರದಲ್ಲಿ ನಮ್ಮ ಜ್ಞಾನ ಏನೈತಲ್ಲ ಅದು ಕಳ್ಕೊಂಡು ಹೋಗ್ಬಿಡ್ತದೆ, ಬುದ್ಧಿ ಅನ್ನೋದು ಕಳೆದು ಹೋಗ್ಬಿಡ್ತದೆ. ಅಹಂಕಾರದ ಒಂದು ಕ್ರೋಧ ಯಾವಾಗ ನಮ್ಮ ಕ್ರೋಧ ಬರ್ತತಿ, ಅವಾಗ ನಮ್ಮ ಬುದ್ಧಿ ನಾಶ ಆಗ್ತದೆ. ಭಗವದ್ಗೀತೆಯಲ್ಲಿ ಹೇಳ್ತದೆ ಕಾಮೇಶು ಕ್ರೋಧೇಶು ಲೋಭ ಸಮುದ್ಭವ ಅಂತ. ಯಾವಾಗ ನಮ್ಮ ಇಚ್ಛೆ ಫುಲ್ಫಿಲ್ ಆಗಲಿಲ್ಲ, ಅಲ್ಲೇ ಕ್ರೋಧ ಉತ್ಪನ್ನ ಆಗ್ತದೆ. ಈಗ ಕ್ರೋಧ ಉತ್ಪನ್ನ ಆಗ್ತದೆ ಅಂತಂದ್ರೆ ಆ ಕ್ರೋಧದಲ್ಲಿ ನಮ್ಮ ಬುದ್ಧಿ ನಾಶ ಆಗಿಬಿಡ್ತದೆ. ಹಂಗ ಇಂದ್ರ ತನ್ನ ಬುದ್ಧಿಯನ್ನ ನಾಶ ಮಾಡ್ಕೊಂಡಿದ್ರು ಆ ಕ್ರೋಧದಲ್ಲಿ ಸಿಕ್ಕೋ. ಹೇಳ್ತಾ ಇದ್ದಾನೆ, ಹಾಗಾದ್ರೆ ನಾನು ಇವ್ರನ್ನ ಇವರಿಗೊಂದು ಪಾಠ ಕಲಿಸ್ಲೇಬೇಕು ನಾನು. ಆ ಕಲಿಸೋ ಸಲುವಾಗಿ ಸಂವರ್ಧಕ ಮೋಡಗಳನ್ನ ಕರೆದರಂತೆ. ಸಂವರ್ಧಕ ಅಂತ, ಸಂವರ್ಧನಕ ಅಂದ್ರೆ ಈ ಪೃಥ್ವಿಯನ್ನ, ಈ ಬ್ರಹ್ಮಾಂಡವನ್ನ ನೀರಿನಲ್ಲಿ ಮುಳುಗಿಸ್ಬೇಕಾದ್ರೆ ಉಪಯೋಗ ಆಗುವಂತ ಮೋಡಗಳು, ಸ್ಪೆಷಲ್ ಮೋಡಗಳು. ಆ ಮೋಡಗಳು ಮಳೆ ಬರ್ಲಿಕ್ಕತ್ತದಂದ್ರ ಒಂದೊಂದು ಮಳೆ ಹನಿ ದೊಡ್ಡ ದೊಡ್ಡ ಕಂಬದ ಆಕೃತಿ ಒಳಗೆ ಬಂದ್ ಬೀಳ್ತಾವ. ಒಂದು ಕಂಬ ಒಂದು ಕೆಳಗಡೆ ಬಂದು ಬಿತ್ತಂದ್ರೆ ಹೆಂಗಾಗ್ತದೆ? ಒಂದು ಆನೆಕಲ್ಲಿನ ಮಳೆಯೊಳಗೆ ನಾವು ಸಿಕ್ಕಾಕೊಂಡಿದ್ವಿ ಒಂದು ಟೈಮ್. ಆನೆಕಲ್ಲು ಏನ್ ಬೀಳ್ತದಲ್ಲ, ಬಿತ್ತಂದ್ರೆ ತಲೆ ಒಳದು ಹೋಗ್ಬೇಕು. ಆ ರೀತಿ ಆನೆಕಲ್ಲಿನ ಪೆಟ್ಟು ಬೀಳ್ತದೆ. ಆನೆಕಲ್ಲು ಅಂದ್ರೆ ಐಸ್ ಬೀಳ್ತದೆ ನುಣಾಗಿ. ಇಷ್ಟು ದೊಡ್ಡ ದೊಡ್ಡ ಕಲ್ಲು ಬಿದ್ದಾಗ ತಲೆ ಹೊಡಿತಾವ್. ಮತ್ತೆ ಅಂತ ಒಂದು ತಲೆ ಹೊಡಿಯುವಂತದ್ದು ಇರ್ಬೇಕಾದ್ರೆ ಇವು ಕಂಬಗಳ ರೂಪದಲ್ಲಿ ಹನಿಗಳು ಬೀಳ್ತಾ ಇದಾವ ಅಂದ್ರೆ ಇನ್ನೇನಾಗ್ತದೆ? ಮಣ್ಣೆಲ್ಲ ಕಿತ್ಕೊಂಡು ಹೋಗ್ತದೆ, ಬಿದ್ದದೆಲ್ಲ ಇದಾಗಿ ಹೋಗ್ತದೆ. ಅಂತಿಂತವು ಸುರಿಲಿಕತ್ತು ಎಲ್ಲಾ ಕಡೆಗೂ ಮಳೆ ಬೃಂದಾವನ ನೀರಿನಲ್ಲಿ ಮುಳುಗ್ಲಿಕತ್ತು. ಅವಾಗ ಕೃಷ್ಣ ಅವರೆಲ್ಲ ಗ್ವಾಲ್ ಬಾಲಕರು, ಗೋಪಾಲರು, ಆಕಳು, ಕರುಗಳು, ಹಕ್ಕಿಗಳು, ಪಕ್ಷಿಗಳು, ನವಿಲುಗಳು ಅವೆಲ್ಲವೂ ಕೂಗ್ಲಿಕತ್ತಿದ್ವು, ಕೃಷ್ಣ ನೀ ಹೇಳಿದಂತೆ ನಾವೆಲ್ಲ ಇದನ್ನು ಪೂಜಾ ಬಂದ್ ಮಾಡಿದ್ವಿ, ಈಗ ನಮ್ಮ ರಕ್ಷಣೆ ಮಾಡೋರು ಯಾರು ಅಂತ ಕೃಷ್ಣ ಅಂದ್ರಂತೆ. ಓ, ನನ್ನಿಂದ ಇದೆಲ್ಲ ಆಯ್ತು, ಚಿಂತೆ ಮಾಡ್ಬೇಡ್ರಿ, ನೀವು ಚಿಂತೆ ಮಾಡ್ಬೇಡಿ, ನಾನಿದ್ದೀನಿ ಅಂತ. ನಾನಿದ್ದೇನೆ. ಇವ್ರು ಗಾಲ್ ಬರಲ್ಲ, ನೀನೇಂತ ಮಾಡ್ತೀಯ, ನೀನದಿ ಅಂತ ಹೇಳ್ತಾ ಇದ್ದೆ, ನೀನೇನ್ ಮಾಡೋದು? ನಾ ಮಾಡ್ತೇನೆ ನೋಡ, ಈ ಗೋವರ್ಧನನೇ ಎತ್ತಿ ಹಿಡಿದು, ನೀ ಗೋವರ್ಧನ ಎತ್ತಿ ಹಿಡಿತೀಯ, ಏನ್ ಗ್ಯಾರಂಟಿ ಅಂತ. ಅದಕ್ಕ ಕೃಷ್ಣ ಹೇಳಿದಂತೆ, ನಾ ತೋರಿಸ್ತೇನಪ್ಪ ಗ್ಯಾರಂಟಿ ಅಂತ. ಒಂದು ಮರ ಎತ್ತೋ, ಮರನ ಏನತಿ ಹೀಗ ಅದ್ರ ಮೇಲೆ ಹೋಗಿ ಅದ್ರದ್ದು ಕೊಂಬೆನ ಹಿಂಗ್ ರೌಂಡ್ ಮಾಡಿಟ್ರಂತೆ. ಈಗಾದ್ರೂ ನಿಮ್ಗೆ ಭರವಸೆ ಬಂತ ನಾ ಎತ್ಬೋದಾ ಅಂತ. ಇವರೆಲ್ಲ ಗ್ವಾಲ್ ಬಾಲಕರು, ಓ ಆಯ್ತು. ಕೃಷ್ಣ ಹಿಂಗ ಹೋಗ್ಲಿಕ್ಕೆ ಓಡ್ತಾ 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 ಭೂಮಿ ಅಡಿಯಲ್ಲಿ ಓಡೋದ್ರು. ಆ ಗೋವರ್ಧನ ಅಡಿಯಲ್ಲಿ ಹೋದ್ರು. ಆ ಗೋವರ್ಧನನಿಗೆ ಎಡಗೈಯಿಂದ ಒಂದು ಕಿರುಬೆರಳಿನಿಂದ ಒಂದು ಸ್ಪರ್ಶ ಮಾಡಿದ್ರಂತೆ. ಆ ಸ್ಪರ್ಶ ಆದ ಕೂಡ್ಲೇನ ಗೋವರ್ಧನ್ಜಿ ಏಕ್ದಮ್ ಪುಲಕತೆ ಆಗ್ಬಿಟ್ರು, ರೋಮಾಂಚಿತರಾಗಿ ಅವ್ರೇನಂತೆ ಹಗರಾಗ್ಬಿಟ್ರಂತೆ. ಈಗ ಸಣ್ಣ ಮಗು ಆಟ ಆಡ್ತಾ ಇರ್ಬೇಕಾದ್ರೆ ಅಲ್ಲಿ ನಾಯಿ ಕೊಡಿ ಅಂತ ಇರ್ತಾವ, ನಾಯಿ ಕೊಡೆಯ ಅಣಿಬೆ ಅಂತ ಇರ್ತದಲ್ಲ, ನಾಯಿ ಕೊಡೆಯನ್ನ ಮಗು ಹೆಂಗ ಹಿಂಗ್ ಕಿತ್ತ ಮೇಲೆ ಹಿಂಗ್ ಹಿಡ್ಕೊಳ್ತದ, ಹಂಗ ಎತ್ತಿ ಹಿಡ್ಕೊಂಡಂಗ ಕೃಷ್ಣ ಏನ್ ಮಾಡಿದ್ರು, ಆ ಗೋವರ್ಧನ ಗಿರಿಯನ್ನ ಕಿರುಬೆರಳಿನ ತುದಿ ಮೇಲೆ
ಹಿಂಗೆ ತಿಳಿದ್ರಂತೆ ಬರೇ ಕೃಷ್ಣನ ಒಂದು ಸ್ಪರ್ಶ ಆಗೋದ್ರಿಂದ ಅವ ಮೈ ಪುಳಕಿತ ಆಯ್ತಂತೆ. ಯಾರ್ದು? ಗೋವರ್ಧನ್ಜಿ. ಅದ್ರ ಮೇಲೆ ಇರುವಂತ ಹುಲ್ಲು ನೆಟ್ಟು ನಿಂತ್ಕೊಂಡಂತ ಮರಗಳೆಲ್ಲ ಅವು ಕೂಡ ಗೋವರ್ಧನ ಗಿರಿ ಮೇಲಿರುವಂತ ಮರಗಳು, ಹೂವಿನ ಮರಗಳೆಲ್ಲ ಅವು ರೋಮಾಂಚಿತ ಆಗಿ ಅಲ್ಲಿರುವಂತ ಹೂಗಳೆಲ್ಲ ಉದುರಿಸಿದ್ವಂತ. ಹೂಗಳೆಲ್ಲ ಕೆಳಗಡೆ ಬಿದ್ದು ಇವರೆಲ್ಲ ಬ್ರಜವಾಸಿಗಳು, ಆಕಳು, ಕರುಗಳು, ಗ್ವಾಲ ಬಾಲಕಿಯರು, ಗೋಪಿಯರು ಅವರೆಲ್ಲರೂ ಬಂದು ನಿಲ್ಲಕ್ಕೆ ಬೇಕಾಗಿರುವಂತ ಜಾಗ. ನಾವು ಏನಾದ್ರು ಒಂದು 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 ಹಳೇದೊಂದು ಗಡಿಗೆ ಅಥವಾ ಕಲ್ಲನ್ನು ಎತ್ತಿ ಇಟ್ರೆ ಆ ಕಲ್ಲಿನ ಅಡಿಯಲ್ಲಿ ಏನಿರ್ತವು? ಚೋಳು, ಹಾವು, ಇಂಥವೆಲ್ಲ ಪ್ರಾಣಿಗಳಿರ್ತವೆ. ಯಾವಾಗ ಗೋವರ್ಧನ್ಜಿ ಮೇಲೆ ಎತ್ತಿದಾಗ ಅದ್ರ ಅಡಿಯಲ್ಲಿ ಈ ರೀತಿ ಹುಳ, ಹಾವು, ಚೋಳುಗಳು ಇರಲಿಲ್ಲ. ಅಲ್ಲಿ ಪ್ರಶಸ್ತವಾದ ವಾತಾವರಣ. ಕೃಷ್ಣ ಎದ್ದು ನಿಲ್ಬೇಕನ್ನೋ ಸಲುವಾಗಿ ಅವನಿಗೆ ಸ್ಥಾನವಾಗಿರುವಂತ ಕಲ್ಲುಗಳು, ಎತ್ತರವಾದ ಕಲ್ಲಿನ ಮೇಲೆ ಗೋವರ್ಧನ್ ಗಿರಿಯನ್ನು ಎತ್ತಿ ಹಿಡಿದಿದ್ರು. ಒಳಗಡೆನೂ ಕೂಡ ಅನೇಕ ಸುಗಂಧಿತವಾದ ಹುಲ್ಲಿನ ಹಾಸಿಗೆ ಇತ್ತು, ಮತ್ತೇನಂತೆ ಗಿಡ ಮರಗಳು ಇದ್ವು ಅಲ್ಲಿ ಕೂಡ ಅಂತ. ಕೃಷ್ಣ ಹಿಂಗ ಮೇಲೆ ಎತ್ತಿ ಹಿಡಿದಾಗ ಕರೆದ್ರಂತೆ ಎಲ್ಲರೂ ಬನ್ನಿ, ಇದ್ರಲ್ಲಿ ಬನ್ನಿ, ಈ ಆಶ್ರಯದಲ್ಲಿ ಇರ್ರಿ, ಈ ಛತ್ರಿಯ ಕೆಳಗಡೆ ನಿಂತುಕೊಳ್ಳಿ ಅಂತ. ಕೃಷ್ಣ ಛತ್ರಿಯ ರೂಪದಲ್ಲಿ ಎಡಗೈ ಮೇಲೆ ಎತ್ತಿ ಇಟ್ಕೊಂಡ್ರು. 7 ದಿನ 7 ರಾತ್ರಿಗಳು ಸತತವಾಗಿ ಎತ್ತಿ ಹಿಡಿದಿದ್ರು. ಎಷ್ಟು ವರ್ಷ ಅವರಿಗೆ? 7 ವರ್ಷದ ಹುಡುಗ. 7 ವರ್ಷದ ಹುಡುಗ. ಈಗ ನಾವು ಬರೀ ಒಂದು ಚಂಬು ಎತ್ತಿ ಹಿಡ್ಕೊಂಡೆ ಒಂದು 10-15 ನಿಮಿಷ ಹಿಡ್ಕೊಂಡು ನಿಲ್ಲಕ್ಕಾಗುದು. ಒಂದು ಚಂಬು ಪ್ರಯತ್ನ ಮಾಡಿ ನೋಡಿ ಮನೆಯಲ್ಲಿ. ಬರೀ ಕೈ ಮೇಲೆ ಹಿಡ್ಕೊಂಡು ನಿಲ್ಲ ಒಂದು 10 ನಿಮಿಷ. ಸ್ಕೂಲಲ್ಲಿ ನಿಮ್ಗೆ ಅನುಭವಕ್ಕೆ ಬಂದಿರಬಹುದು. ಅವಾಗೆಲ್ಲ ಮಾಸ್ಟರ್ ಏನ್ ಮಾಡ್ತಿದ್ರು? ಕೈ ಮೇಲೆ ತಿಳ್ಕೊಂಡು ನಿಂತ್ಕೊಳ್ಳೋ ಶಿಕ್ಷೆ ಕೊಡ್ತಿದ್ರು. ಕೈ ಮೇಲೆ ತಿಳ್ಕೊಂಡು ನಿಲ್ಬೇಕು. ಎಷ್ಟೊತ್ತ ಕೈ ಇರು, ಸ್ವಲ್ಪ ಹೊತ್ತಾದ್ಮೇಲೆ ಕೈ ಕೆಳಗೆ ಕೈ ಮೇಲೆ ಮತ್ತೆ ಕೈ ಮೇಲೆ ಮತ್ತೆ ಕೈ ಕೆಳಗಡೆ ಬರ್ತಾವೆ. ಈಗ ನೋಡಿ ಹರೇ ಕೃಷ್ಣ ಮಹಾಮಂತ್ರ ಹೇಳ್ಬೇಕಾದ್ರೆ ನಾವು ಕೈ ಮೇಲೆ ಎತ್ತೀವಿ. ಹರೇ ಕೃಷ್ಣ ಮಹಾಮಂತ್ರ ಮುಗಿಕಿಂತ ಮೊದಲ ಕೈ ಕೆಳಗೆ ಬರ್ತಾವ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅದನ್ನ ಹೇಳೋದ್ರಾಗೇನೆ ಒಂದು ಕೈ ಕೆಳಗೆ ತಗೋತೀವಿ. ಅಂದ್ರೆ ನಮ್ಮ ಕೈಗೆ ಎಷ್ಟೇ ಶಕ್ತಿ ಇರೋದು, ಪರಮಾತ್ಮನಿಗೆ ಅಷ್ಟೇ ಶಕ್ತಿ ಅಲ್ಲ. ಬರೀ ಒಂದು ಕಿರುಳು ಮೇಲೆ 7 ರೀತಿ 7 ರಾತ್ರಿ 7 ದಿನ ಸತತವಾಗಿ ಹಿಡ್ಕೊಂಡಿದ್ರು. ಅವಾಗ ಗೋವರ್ಧನ ಗಿರಿ ಮೇಲ್ಗಡೆ ಸಿಂಹ, ಇನ್ನಿತರೆ ಪ್ರಾಣಿಗಳಿದ್ವಲ್ಲ, ಈ ಮೋಡಗಳು ಮಳೆಯನ್ನು ಸುರಿಸ್ತಾ ಇದ್ವು. ಮಳೆ ಸುರಿಸುವಂತ ಮೋಡಗಳು ಇಳಿದು ಬಂದಿದ್ವು, ಘನಾಕೃತಿಯ ಮೋಡಗಳು. ಇನ್ನೇನು ಮಳೆ ಎಲ್ಲ ಸುರಿತಾ ಇದ್ದಾವಂತಂದಾಗ ಈ ಶಿವ ಏನ್ ಮಾಡಿದ್ರು? ತಮ್ಮ ಪಂಜಿನಿಂದ ಆ ಮೋಡಗಳನ್ನು ಹಿಂಗೆ ಚದರಿಸ್ತಿದ್ವು ಅಂತ, ಹಿಂಗೆ ಹೊಡಿತಿದ್ವು. ಒಬ್ಬರು ಆಚಾರ್ಯರು ಹೇಳ್ತಾರೆ, ಆ ಮೋಡದ ಮಳೆ ನೀರೇನಿತ್ತಲ್ಲ, ಇದಕ್ಕ ಗೋವರ್ಧನ್ಜಿಗೆ ಸ್ಪರ್ಶ ಆಗೋಕ್ಕಿಂತ ಮೊದಲೇ ಎವಾಪರೇಟ್ ಆಗಿ ಹೋಗ್ತದೆ, ಹಬೆಯಾಗಿ ಹೊರಗಡೆ ಹೋಗ್ಬಿಡ್ತೈತೆ. ಅಂದ್ರೆ ಅವ್ರಿಗೆ ಅದಕ್ಕೆ ಬಂದು ಮುಟ್ತಿರ್ಲಿಲ್ಲ ಅಂತ. ಮಳೆ ಹನೆ ಗೋವರ್ಧನ್ಜಿ ಹಿಂಗೆ ತಾಗ್ಲಿಕ್ಕಿಂತ ಮೊದಲೇ ಅದು ಹಬೆಯಾಗಿ ಸ್ಟೀಮ್ ಆಗಿ ಎವಾಪರೇಟ್ ಆಗಿ ಹೋಗ್ತೈತೆ. ಗೋವರ್ಧನ್. ಆದ್ರೆ ಇನ್ನು ಮಳೆ ನೀರನ್ನ ಇನ್ನ ಬೇರೆ ಇದರಲ್ಲಿ ಹೇಳ್ತಾರೆ, ವರ್ಣನೆ ಮಾಡ್ತಾರೆ. ಅಲ್ಲಿ ಬಿದ್ದಿರುವಂತ ಮಳೆಯ ನೀರೆಲ್ಲ ಹರಿದು ಒಂದ್ ಕಡೆಗೆ ಬಂದ್ ನಿಲ್ತೈತಿ. ಒಂದ್ ಕಡೆಗೆ ಹರಿದು ಬರ್ಲಿಕ್ಕೆ ಹಿಂಗ ಮನೆ ಮೇಲೆ ತಾರಸಿ ಮೇಲೆ ಹಾಕಿರ್ತೇವೆ, ಒಂದು ಪೈಪ್ ಹಾಕಿರ್ತೇವೆ, ಆ ನೀರು ಒಂದ್ ಕಡೆಗೆ ಇಳಿದು ಹೋಗ್ಲಿ ಅಂತ. ಆ ರೀತಿ ಒಂದು ವ್ಯವಸ್ಥೆ ಆಗಿತ್ತು. ಸುತ್ತಲೂ ಮತ್ತೆ ನೀರಿನ ಹೊರಗಡೆ ನೀರು ಒಳಗಡೆ ಬರಬಾರ್ದು ಅನ್ನೋ ರೀತಿ ಒಳಗ ಫೆನ್ಸಿಂಗ್ ವಾಲ್, ನ್ಯಾಚುರಲ್ ಆಗಿ ಫೆನ್ಸಿಂಗ್ ವಾಲ್ ಅಂದ್ರೆ ಅದರದ್ದು ಸುರಕ್ಷಿತ ಗೋಡೆ ತಯಾರಾಗಿತ್ತು ಅಂತ. ಆ ಗೋಡೆಯ ಒಳಗಡೆ ಎಲ್ಲ ಗೋಪರು, ಗೋಪಿಯರು, ಆಕಳು, ಕರು, ಹಕ್ಕಿಗಳು, ನವಿಲು, ಗ್ವಾಲಬಾಲರು ಅವರೆಲ್ಲರೂ ನಿಂತ್ಕೊಂಡಿದ್ರು. ರಾತ್ರಿ ಹಗಲಿ ಎಲ್ಲ ಬರೀ ಕೃಷ್ಣನ ನೋಡ್ತಿದ್ರು. ಆ ಕೃಷ್ಣದ ರೂಪ ದರ್ಶನ. ಹೊರಗಡೆ ಮಳೆ ಆಗ್ಲಿಕ್ಕತ್ತ, ಇಲ್ಲಿ ಕೃಷ್ಣನ ರೂಪದ ಒಂದು ಮಳೆ ಸುರಿತಾ ಇದೆ ಅಂತ. ಅಂದ್ರ ಕೃಷ್ಣನ ವರ್ಣನೆ ಮಾಡ್ತಾರೆ ಅಂತ. ಆ ಕೃಷ್ಣನ ರೂಪ ನೋಡ್ತಾನ ಇವರು ಅವ್ರ ಕಣ್ಣಿನಿಂದ ಆನಂದ ಬಾಷ್ಪ ಸುರಿತಾ ಇತ್ತು ಅಂತ. ಹೊರಗಡೆ ಮಳೆ ಸುರಿತಾ ಇದ್ರೆ ಇಲ್ಲಿ ಆನಂದ ಬಾಷ್ಪ ಸುರಿಲಿಕ್ಕೆ ಅಂತ. ಹಿಂಗ ಸತತವಾಗಿ 7 ರಾತ್ರಿ 7 ಹಗಲಿ ಕೃಷ್ಣನ್ನೇ ನೋಡ್ತಾ ಇದ್ರು ಅಂತ. ಇಂದ್ರ ಮಾಡಿದ್ದೆ ತಪ್ಪು. ಇಂದ್ರ ಏನೇ ಮಾಡಿದ್ರು? ಎಲ್ಲರನ್ನು ಕೊಂದು ಹಾಕ್ಬೇಕು ಅಂತಂದು ಪ್ಲಾನ್ ಮಾಡಿದ್ರು. ಆದ್ರೂ ಕೂಡ ಕೃಷ್ಣ ಅವ್ರನ್ನ ಕ್ಷಮೆ ಮಾಡ್ತಾರೆ. ಯಾಕೆ ಕ್ಷಮೆ ಮಾಡ್ತಾರೆ?
ಯಾಕಂದ್ರೆ ಈ ಒಂದು ನಮ್ ಕೊಂದು ಹಾಕುವಂತ ಒಂದು ದೃಷ್ಟಿಯಿಂದ ಆದರೂ ಕೂಡ ಬೇರೆ 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 ವನದಲ್ಲಿರುವಂತ ಎಲ್ಲ ಪರಿಭಾಷೆಗಳನ್ನು ಒಂದು ಕಡೆಗೆ ಕೂಡಿಸ್ಲಿಕ್ಕೆ ಕಾರಣ ಆಯ್ತು. ವೃಂದಾವನದ ಒಂದು ಮಥುರಾ ಮಂಡಲದೊಳಗೆ ಎಷ್ಟೆಲ್ಲ ಜನರು ಅದರಲ್ಲಿ ಎಲ್ಲರೂ ಒಂದು ಕಡೆ ಸೇರಿದ್ರು. ಅಷ್ಟು ದೊಡ್ಡ ಪರ್ವತದ ಅಡಿಯಲ್ಲಿ ಅಷ್ಟು ಜನ ಎಲ್ಲ ಸೇರಿದರೆ ಕೃಷ್ಣ ಒಬ್ಬನೇ ಅವನ ರೂಪ ನೋಡ್ತಾ ಇದ್ದಾನೆ. ಅದನ್ನ ಪರಮಾತ್ಮನ ಒಂದು ಕರುಣಾ ಕೃಪೆಗೆ ಒಳಗಾಗ್ಲಿಕ್ಕೆ ಇಂದ್ರ ಕಾರಣೀಭೂತರಾದ್ರ ಸಲುವಾಗಿ ಕೃಷ್ಣ ಅವ್ರನ್ನ ಕ್ಷಮೆ ಮಾಡ್ತಾರೆ ಲಾಸ್ಟಿಗೆ. ಆದ್ರೆ ಬ್ರಹ್ಮ ಏನ್ ಮಾಡಿದ್ರು, ಬ್ರಹ್ಮ ವಿಮೋಹನ ಮಾಡಿ, ಅಂದ್ರೆ ವಿಮೋಹನ ಘಾಟ್ ಅಂತ ಇದೆ ಇವತ್ತಿಗೆ. ಬ್ರಹ್ಮನ ಮೋಹಿತ ಆಗಿಬಿಡ್ತಾರಂತೆ. ಕೃಷ್ಣ ಅಂದ್ರೆ ಗ್ವಾಲ ಬಾಲಕರನ್ನ ಕದ್ಕೊಂಡು ಹೋಗಿ ಇಟ್ಟಿದ್ರು, ಸಪರೇಟ್ ಮಾಡಿದ್ರು. ಇಲ್ಲಿ ಇಂದ್ರ ಏನ್ ಮಾಡಿದ, ಇಂದ್ರ ಎಲ್ಲಾನು ಒಂದು ಕಡೆ ಕೂಡುವಂಗ ರೀತಿ ಒಳಗೆ ಮಾಡಿದ. ಹಂಗಾಗೋದ್ರಿಂದ ಬ್ರಹ್ಮನ ಒಂದು ಅಪರಾಧಕ್ಕಿಂತ ಇಂದ್ರನ ಅಪರಾಧ ಕ್ಷಮೆಗೆ ಒಳಗಾಗ್ತು ಅಂತ. ಅದಕ್ಕೆ ಸ್ವತಃ ಬ್ರಹ್ಮದೇವನೇ ಭೇಟಿ ಆಗ್ಲಿಕ್ಕೆ ಇಂದ್ರ ಹೋಗಿದ್ನಂತೆ. ಅಲ್ಲಪ್ಪ ನಾ ಅಪರಾಧ ಮಾಡಿದೆ, ನನ್ನ ದೊಡ್ಡ ಅಪರಾಧ, ಅದಕ್ಕೆ ನಾನೇನ್ ಮಾಡಿದೆ, ಆ ಆಕಳನ ಅಂದ್ರ ಕಾಮದನ್ನ ಕರ್ಕೊಂಡು ಕೃಷ್ಣನ ಕಡೆಗೆ ಹೋಗಿದ್ದೆ, ನೀನು ಅದೇ ರೀತಿ ಮಾಡು ಅಂತ. ಅವಾಗೇನತಿ ಆಕಳ ಹಿಡ್ಕೊಂಡು ಕೃಷ್ಣ ಮುಂದೆ ಬಂದು ನಿಂತ್ಕೊಂಡಂತೆ. ಕ್ಷಮ ಮಾಡು, ನಾನು ಕೊಟ್ಟಿದ್ದೆ, ನಾನೇ ಶಕ್ತಿವಾನ, ನಾನೇ ದೇವತೆಗಳಲ್ಲಿ ನಾನೇ ಪ್ರಮುಖ ಅನ್ಕೊಂಡು ನನಗೆ ಸೊಕ್ಕು ಬಂದಿತ್ತು, ಅಹಂಕಾರ ಬಂದಿತ್ತು, ನನ್ನ ಅಹಂಕಾರವನ್ನ ನೀನು ತೆಗೆದು ಹಾಕಿದಿ ಅಂತ. ಅಲ್ಲಿರುವವರೆಲ್ಲ ಬ್ರಜವಾಸಿಗಳು ನೋಡ್ಲಿಕ್ಕೆ ಏನ್ ಇವರು ಕೃಷ್ಣನ, ಅವರು ಏನಂತಕೊಂಡಾರ, ಕೃಷ್ಣ ನನ್ನ ಮಗ, ನನ್ನ ಗೆಳೆಯ, ನನ್ನ ಪ್ರಿಯತಮ, ಕೃಷ್ಣ ಗೋಕುಲದ ಒಬ್ಬ ಹುಡುಗ ಅಂತ ತಿಳ್ಕೊಂಡಿದ್ದಾರೆ. ಆದ್ರೆ ಸ್ವತಃ ಇಂದ್ರ ಬಂದು ಐರಾವತದ ಮೂಲಕ ಕೃಷ್ಣನ ಅಭಿಷೇಕ ಮಾಡಿದ್ರಂತೆ. ಆ ಅಭಿಷೇಕ ಮಾಡಿರುವಂಥದ್ದೇ ಇವತ್ತಿನ ಗೋವಿಂದ ಕುಂಡ ಅಂತ ಕರೀತಾರೆ. ಆ ಗೋವಿಂದ ಕುಂಡದಲ್ಲಿ ಹೋಗಿ ಯಾರು ಸ್ನಾನ ಮಾಡಿ ಬರ್ತಾರೆ, ಇಷ್ಟೊಂದು ಪುಣ್ಯವಾನ ಸ್ನಾನ ಅಂತ. ಹಿಂಗ ಗೋವರ್ಧನ್ ಜಿಯ ಲೀಲೆ ಏನು ನಡೀತದೆ. ಅದಕ್ಕೆ ಹೇಳ್ತಾರೆ, ನಾವು ನೋಡಿ ನಮ್ಮ ಒಂದು ಸೀಮಿತ ಅವಧಿಯೊಳಗೆ ನಾವು ನಿಂತ್ಕೊಂಡ್ಬಿಡ್ತೇವೆ. ಅಲ್ಲೇವರು ಬ್ರಜವಾಸಿಗಳು ಏನ್ ಮಾಡಿದ್ರು, ಕೃಷ್ಣನ ರೂಪನ ದರ್ಶನ ಮಾಡ್ತಾ ಆನಂದಿತವಾಗಿದ್ರು. ಭಕ್ತರು ಕಂಡಾಗ ನಾವು ಆನಂದ ಪಡ್ಬೇಕು ಅಂತ. ಸ್ಕಂದ ಪುರಾಣದಲ್ಲಿ ಹೇಳ್ತಾರೆ, ಭಕ್ತರು ಬಂದಾಗ ಒಂದು ಸ್ಮೈಲ್ ಕೊಡ್ಲಿಲ್ಲ ಅಂದ್ರೆ ಅದು ದೊಡ್ಡ ಅಪರಾಧ ಅಂತ. ಭಕ್ತರು ಯಾರಾದ್ರೂ ಕಾಣ್ತಾರೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಗಬೇಕು, ಒಂದು ಹಸನ್ ಮುಖದಿಂದ ಅವ್ರನ್ನ ಸ್ವಾಗತಗೊಳ್ಬೇಕಂತ. ಯಾರು ನಿಜವಾದ ಭಕ್ತರು ಇರ್ತಾರೆ ಅವ್ರ ಭಕ್ತರಿಗೆ ಇನ್ನೂ ಭಕ್ತಿ ಸಿದ್ಧಾಂತ ಠಾಕೂರ್ ಹೇಳ್ತಾರೆ, ಒಬ್ಬರ ಸನ್ಯಾಸಿ ಬಂದ್ರೆ ನಾವು ತುರಂತ ಅವ್ರಿಗೆ ದಂಡವತ್ತ ಹಾಕ್ಬೇಕಂತ. ನಾವು ವೃಂದಾವನ ನೋಡಿವೋ ಇಲ್ಲ ಗೊತ್ತಿಲ್ಲ, ಆದ್ರೆ ಸನ್ಯಾಸಿಗಳು ಬಂದ್ರೆ ಅವ್ರಿಗೆ ನಾವು ದಂಡವತ್ತ ಹಾಕೋದ್ರಿಂದ ಬೃಂದಾವನಕ್ಕೆ ದಂಡವತ್ತ ಹಾಕ್ತೇವೆ. ಆ ರೀತಿ ಒಂದು ಪುಣ್ಯ ಲಭಿಸ್ತದೆ ಅಂತ. ಒಬ್ಬ ಸಾಧು ಬಂದವರಿಗೆ ನಾವೇನತಿ ನಮಸ್ಕಾರ ಮಾಡ್ತಾ ಇದ್ರೆ ದೊಡ್ಡ ಅಪರಾಧ ಅಂತ. ಅವರು ಕಂಡು ಕೂಡಲೇ ನಾವು ನಮಸ್ಕಾರ ಮಾಡ್ಬೇಕಂತ. ಭಕ್ತಿ ಸಿದ್ಧಾಂತ ಠಾಕೂರ್ ಅವರ ಒಬ್ಬರು ಶಿಷ್ಯರಿದ್ರು. ದೊಡ್ಡ ಮಳೆ ಆಗಿತ್ತು, ಆ ಮಳೆ ಕಿಚಡ್ ಎಲ್ಲ ಆಗಿತ್ತು. ಭಕ್ತಿ ಸಿದ್ಧಾಂತ ಠಾಕೂರ್ ಹಿಂಗ್ ಬಂದಾಗ ಆ ಕಿಚಡ್ನಲ್ಲೇನೆ ಮೇಲಿಂದ ಮೇಲೆ ಒಬ್ರು ಭಕ್ತರಂತೆ ದಂಡವತ್ತ ಹಾಕ್ತಾ ಇದ್ರು. ಅವಾಗ ಭಕ್ತಿ ಸಿದ್ಧಾಂತ ಠಾಕೂರ್ ಹೇಳ್ತಾರೆ, ಯಾಕಪ್ಪ ಇದ್ರಲ್ಲಿ ಕಿಚಡ್ನಲ್ಲಿನ ಅಂದ್ರೆ ಈ ಮಣ್ಣಿನಲ್ಲಿನ ನೀ ಯಾಕೆ ದಂಡವತ್ತ ಹಾಕ್ತಾ ಇದ್ರು? ಮಹಾರಾಜ್, ಇದಕ್ಕಿಂತ ದೊಡ್ಡ ಸಂಪತ್ತು ನನಗೆ ಇನ್ನೇನಿದೆ ಅಂತ. ಈ ನಮಸ್ಕಾರ ಮಾಡೋದ ನನ್ನ ದೊಡ್ಡ ಸಂಪತ್ತು, ಇದಕ್ಕಿಂತ ಮತ್ತೊಂದು ದೊಡ್ಡದು ಯಾವುದೂ ಇಲ್ಲ ಅಂತ ಹೇಳಿದ್ರಂತೆ. ಭಕ್ತಿ ಸಿದ್ಧಾಂತ ಠಾಕೂರ್ ಅವರು ಅದನ್ನ ನೆನಪು ಮಾಡಿಕೊಳ್ತಾರೆ. ನಮ್ಮ ಗುರುಗಳು ಎಲ್ಲೇ ಕಂಡ್ರು ಕೂಡ ನಾವು ತುರಂತ ದಂಡವತ್ತ ಹಾಕ್ಬೇಕು, ನಮಸ್ಕಾರ ಮಾಡ್ಬೇಕು ಅಂತ. ಹಿಂಗ ನಾವೇನತಿ ವೃಂದಾವನಕ್ಕೆ ಹೋಗಿ ವೃಂದಾವನದಲ್ಲಿ ನೋಡ್ರಿ, ವೈಕುಂಠಗಳು, ಅನೇಕ ವೈಕುಂಠಗಳದವು. ಆ ವೈಕುಂಠದಲ್ಲಿ ಭಗವಾನ್ ವೈಕುಂಠಗಳಲ್ಲಿನೂ ಇರುತ್ತಾರೆ. ಆ ವೈಕುಂಠಗಳಲ್ಲಿ ಮೇರು ವೈಕುಂಠ ಅಂತ ಯಾವುದಪ್ಪ ಅಂತಂದ್ರೆ ಮಥುರಾ ಅಂತ. ಯಾಕಂದ್ರೆ ಮಥುರಾದಲ್ಲಿ ಪ್ರಾಕಟ್ಯ ಲೀಲಾವನ್ನ ಮಾಡ್ತಾರೆ ಭಗವಾನ್. ಈಗ ಮಥುರಾ ಮಂಡಲದಲ್ಲಿ ಯಾವುದು ದೊಡ್ಡದು ಅಂದ್ರೆ ಬೃಂದಾವನ ದೊಡ್ಡದು. ಬೃಂದಾವನದಲ್ಲಿ ಯಾವುದು ದೊಡ್ಡದು? ಗೋವರ್ಧನ್ ಜಿ ಬಡದು. ಗೋವರ್ಧನದಲ್ಲಿ ಯಾವುದು ದೊಡ್ಡದು ಅಂದ್ರೆ ರಾಧಾಕುಂಡ ದೊಡ್ಡದು ಅಂತ. ಅಂದ್ರೆ ರಾಧಾರಾಣಿಯ ಒಂದು ಕೃಪೆಗೆ ಒಳಗಾಗಬೇಕು ಅಂತ. ಹಿಂಗ ಅದರ ಒಂದು ವಿಶಿಷ್ಟತೆಯನ್ನ ಹೇಳ್ತಾರೆ.
ಪ್ರಭುಪಾದವರು ತಮ್ಮ 77ನೇ ವರ್ಷದಲ್ಲಿ ಗೋವರ್ಧನ ಪರಿಕ್ರಮ ಮಾಡ್ಬೇಕಂತ ಆಶೆ ಮಾಡಿದ್ರು. ಪರಮಪೂಜ್ಯ ಲೋಕನಾಥ ಸ್ವಾಮಿ ಮಹಾರಾಜವರು ಏನ್ ಮಾಡಿದ್ರು, ಆಯ್ತು ನೀವು ಪರಿಕ್ರಮ ಮಾಡ್ಬೋದು, ನಡೆದ್ ಮಾಡ್ಲಿಕ್ಕೆ ಆಗುದಿಲ್ಲ, ಅಟ್ಲೀಸ್ಟ್ ಎತ್ತಿನ ಗಾಡಿಯನ್ನ ಅವರು ಒಂದು ಎತ್ತಿನ ಗಾಡಿ ತಮ್ಮಂದ್ರಂತೆ. ಈ ಎತ್ತಿನ ಗಾಡಿಯಲ್ಲಿ ಕೂತು ನೀವು ಗೋವರ್ಧನ ಪರಿಕ್ರಮಣ ಮಾಡಬಹುದು ಅಂತ. ಆಮೇಲೆ ಎಲ್ಲ ಭಕ್ತರು ಸೇರಿಬಿಟ್ಟು, ಇಲ್ಲ ಈವನ್ ಬುಲಕಾಡಿನೊಳಗೆ ಕುತ್ಕೊಂಡು ಹೋಗಿ ನಾವು ಪ್ರದಕ್ಷಿಣೆ ಹಾಕಿದ್ರು ಕೂಡ ಪ್ರಭುಪಾದವರಿಗೆ ಶಾರೀರಿಕವಾಗಿ ಬಹಳ ಖುಷಿ ಆಗಿದ್ರು. ಅವರು ಬೇಡ ಅಂತ, ಒಂದಷ್ಟು ಭಕ್ತರ ಅಲ್ಲಿ ಮಾಡು ಅಂತ, ಇನ್ನೊಂದಿಷ್ಟು ಭಕ್ತರು ಬೇಡ ಅಂತ, ಎರಡು ಕಡೆ ಕಾಳಜಿ ಉಂಟು. ಪ್ರಭುಪಾದವ್ರು ಏನ್ ಮಾಡಿದ್ರು, ಅವ್ರ ಎರಡರಲ್ಲಿನೂ ಅವರ ಉತ್ಸಾಹ ಹೆಚ್ಚಿಗೆ ಮಾಡ್ಲಿಕ್ಕೆ, ನಾನು ಗೋವರ್ಧನ ಪರಿಕ್ರಮ ಮಾಡ್ತೀನಿ ಅನ್ನೋರು, ಇನ್ನೊಬ್ರು ಹಾಗೆ ಮಾಡೋದಿಲ್ಲ, ಮಾಡಬೇಡಿ ಅನ್ನೋರು, ಕೊನೆಗೇನಾಯ್ತು ಎಲ್ಲ ಮಾಡುದಿಲ್ಲ ಅಂತ. ಹಂಗ ಪ್ರಭುಪಾದವರು ಗೋವರ್ಧನದ ಒಂದು ಪರಿಕ್ರಮದ ಒಂದು ಉತ್ಸಾಹ ತೋರಿಸಿದ್ರು ಅಂತ. ಯಾವಾಗ ನಮಗ ಪ್ರವೋಕಿಂಗ್ ಸಿಚುವೇಶನ್ ಕ್ರಿಯೇಟ್ ಆಗ್ತಾವು ಅಂದ್ರೆ, ಈಗ ನೋಡಿ ನಮ್ಮ ಅಹಂಕಾರ ಯಾವಾಗ ಹೊರಗೆ ಬೀಳ್ತದ ಅಂದ್ರೆ, ಕಾಕ ಕೃಷ್ಣ ಪೀಕ ಕೃಷ್ಣ ಕಾಕ ಪೀಕ ಕೋವಿದ ವಸಂತ ಋತು ಆಗಸ್ತ್ಯ ಕಾಕ ಕಾಕ ಪೀಕ ಪೀಕ. ಇದು ನೀತಿ ಸಂಯುಕ್ತದಲ್ಲಿ ಒಂದು ಶ್ಲೋಕ ಇದೆ. ಆ ಶ್ಲೋಕದಲ್ಲಿ ಹೇಳ್ತದೆ, ಕಾಕ ಕೃಷ್ಣ ಪೀಕ ಕೃಷ್ಣ ಕಾಕ ಪೀಕ ಕೋವಿದ. ಅಂದ್ರೆ ಕಾಕ ಅಂದ್ರೆ ಕಾಗಿ, ಕಾಗಿನೂ ಕಪ್ಪು ಮತ್ತು ಕೋಗಿಲಿನ ಕಪ್ಪು. ಈ ಕಾಕ ಪೀಕ ಎರಡೂ ಒಂದೇ ರೀತಿ ಕಾಣ್ತಾವ. ಹೆಂಗ್ ಕಾಣ್ತಾವ ಅಂದ್ರೆ, ಒಂದ್ ನಮನಿ ಕಾಗಿನೂ ಹಾಡ್ದಂಗ, ಯಾಕಂದ್ರೆ ನಾವು ನೋಡುದಿಲ್ಲಲ್ಲ, ಕಾಗಿ ಹಾಡ್ಲಿಕ್ಕತ್ತದ ಕೋಗಿಲಿ ಹಾಡ್ಲಿಕ್ಕತ್ತದ ಅಂತ. ಅದ್ರ ಎರಡೂ ಬಣ್ಣನೂ ಒಂದೇ ರೀತಿ ಕಾಣ್ತಾ ಇದೆ. ವಸಂತ ಋತು ಆಗಸ್ತ್ಯ ಕಾಕ ಕಾಕ ಪೀಕ ಪೀಕ ಅಂತ. ಯಾವಾಗ ವಸಂತ ಋತು ಬರ್ತದೆ ಅವಾಗ ಕೋಗಿಲಿನ ಆಗ್ತದೆ, ಕಾಗಿನ ಆಗ್ತದೆ ಅಂತ. ಕೋಗಿಲಿ ಹಾಡದ್ದು ಕೋಗಿಲಿಗತ್ತೆ, ಕಾಗಿ ಹಾಡ್ಲಿಕ್ಕೆ ಆಗೋದಿಲ್ಲ. ಹಂಗ ನಮ್ಗ ಪ್ರವೋಕಿಂಗ್ ಸಿಚುವೇಶನ್ ಬಂದ ಹೊತ್ನಾಗ ನಾವೇನಾಗ್ತೇವೆ, ನಮ್ಮ ಒರಿಜಿನಲ್ ಬಣ್ಣ ಬದಲಾಗಿಬಿಡ್ತದೆ ಅಂತ. ಅದಕ್ಕೆ ನಾವು ಬೇರೆದವ್ರನ್ನ ಜಡ್ಜ್ ಮಾಡೋದು ತಪ್ಪು, ಅವ್ರು ಹಿಂಗದಾರ ಹಂಗ ಇದಾರ ಅಂತ. ಅದಕ್ಕೆ ಈ ಅಪರಾಧಗಳನ್ನು ಮಾಡೋದನ್ನ ನಾವು ಗೋವರ್ಧನನ ಪರಿಕ್ರಮ ಅಥವಾ ಗೋವರ್ಧನ ಪೂಜೆ, ಗೋವರ್ಧನನ ಒಂದು ಕಥೆಯ ಶ್ರವಣ, ಗೋವರ್ಧನ ಬರೀ ನೆನಪು ಮಾಡಿಕೊಳ್ಳೋದ್ರ ಮೂಲಕ ನಮ್ಗೆ ಅನೇಕ ಲಾಭಗಳು ಸಿಗ್ತಾವು ಅಂತ. ಇಲ್ಲಿಗೆ ಟೈಮ್ ಆಗ್ಲಿಕ್ಕೆ ಬಂತು. ನೋಡಿ, ಒಂದು ಗುಜರಾತಿ ಭಜನೆಯೊಳಗೆ ಹೇಳ್ತಾರೆ, ಆಂಗ್ ಮಾರ ಉಗಾಡೆ ತೋ ರಾಧೇ ಶ್ಯಾಮ್ ದೇಖೋ, ಧನ್ಯ ಮಾರೋ ಜೀವನ ಕೃಪಾ ನೀಲೇ ಹೇತು, ರಾಧೇ ಶ್ಯಾಮ್ ರಸನ ಉಚ್ಚಾರೆ, ಹರಿನೋ ಆನಂದ ಮಾರೋ ಅಂತರ ಆವೆ ಅಂತ. ಕಣ್ಣು ಬಿಟ್ರೆ ನಾವು ರಾಧೇ ಶ್ಯಾಮ್ ಅಂತ ಹೇಳ್ಬೇಕು, ಕಣ್ಣು ಮುಚ್ಚಿದ್ರು ಕೂಡ ರಾಧೇ ಶ್ಯಾಮ್ ಅಂತ ಹೇಳ. ಯಾವುದೇ ಸಿಚುವೇಶನ್ ಇರಲಿ ಕೃಷ್ಣನ ನೆನ್ತಾ ಇರ್ಬೇಕು ಅಂತ. ಕಷ್ಟವೋ ಸುಖವೋ, ಹೇ ಕೃಷ್ಣ, ಹೇ ಪದ್ಮನಾಭ, ನನ್ನ ಸಖನಾಗಿರುವಂತ, ಕಷ್ಟದಲ್ಲಾಗಲಿ ಸುಖದಲ್ಲಾಗಲಿ ನನ್ನ ಯಾವಾಗಲೂ ನನ್ನ ಸಖ ಆಗಿರುವಂತ, ನನ್ನ ಗೆಳೆಯರಾಗಿರುವಂತ. ಯಾರು ಪುರಂದರದಾಸರು ಹೇಳ್ತಾರೆ. ಹಂಗ ಗಿರಿರಾಜ್ ಗೋವರ್ಧನ್ ಜಿ ಯಾವಾಗಲೂ ಕೃಷ್ಣನ ಸೇವೆಗಾಗಿ ಉತ್ಸಾಹ ತೋರಿಸ್ತಾರೆ, ಯಾವಾಗಲೂ ಕೃಷ್ಣನಿಗೆ ಸೇವೆಗಾಗಿ. ಅದಕ್ಕೆ ಭಕ್ತರಾದವರು ಕೃಷ್ಣ ಸೇವೆ ಮಾಡೋದ್ರಲ್ಲಿ ಖುಷಿ ಪಡುವುದರಲ್ಲಿ ಆನಂದ ಅದ. ಹಿಂಗ ಗಿರಿರಾಜರ ಒಂದು ಸ್ಪೆಷಾಲಿಟಿ. ನಾವು ಗಿರಿರಾಜನ ಬರೀ ಸ್ಪರ್ಶ ಮಾಡಿದ್ರೆ ಮಂಗಲಗಿರಿಯೊಳಗ 1 ಟನ್ ಬಂಗಾರ ದಾನ ಮಾಡಿದಷ್ಟು ಅದ್ರ ಇದು ಸಿಗ್ತದೆ, ಏನು ಕೃಪೆ ಸಿಗ್ತದೆ. ಬರೀ ಸ್ಪರ್ಶ ಮಾಡಿದ ಗೋವರ್ಧನ ಒಂದು ಸ್ಪರ್ಶ. ಗೋವಿಂದ ಕುಂಡದಲ್ಲಿ ಸ್ನಾನ ಮಾಡಿದ್ರೆ 1000 ಅಶ್ವಮೇಧ ಯಜ್ಞ ಮಾಡಿದಷ್ಟು ಪುಣ್ಯ ಸಿಗ್ತದೆ. ಇದನ್ನ ಯಾರು ಹೇಳ್ತಾರ? ನರಭಕ್ಷಿಕ ರಾಕ್ಷಸ ಒಬ್ಬರಿದ್ರು, ಅವ್ರು ಹೇಳಿದ್ರು ಇದನ್ನು. ಹಿಂಗ ಈಗ ನಾವು ಕೃಷ್ಣ ಜನ್ಮ ನಮ್ಮ ಮಥುರಾದಲ್ಲಿ ಆಚರಣೆ ಮಾಡಿದ್ರೆ, ಅಥವಾ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಆಚರಣೆ ಮಾಡಿದ್ರೆ ಎಷ್ಟು ಪುಣ್ಯ ಸಿಗ್ತದೆ? ಬರೇ ನಾವು ಗೋವರ್ಧನನ ಪರಿಕ್ರಮ ಮಾಡಿದ್ರೆ ನಮ್ಗೆ ಸಿಗ್ತದಂತ. ಹಿಂಗ ಗೋವರ್ಧನ ಪರಿಕ್ರಮದ್ದು ಬಹಳ ವಿಶೇಷ. ರೂಪ ಗೋಸ್ವಾಮಿಯವರು, ಸನಾತನ ಗೋಸ್ವಾಮಿಯವರು, ಎಲ್ಲಾ ಗೋಸ್ವಾಮಿಗಳು ಏನದರಲ್ಲ ಎಲ್ಲರೂ. ಈಗ ರೂಪ ಗೋಸ್ವಾಮಿಯವರು ಪ್ರತಿದಿನನೂ ಪ್ರದಕ್ಷಿಣೆ ಆಗ್ತಾ ಇದ್ರು ಅಂತ. ಒಂದು ಪ್ರದಕ್ಷಿಣೆ ಹಾಕ್ಬಾರ್ದು, ನಿಯಮಿತವಾಗಿ ಮಾಡ್ತಾರೆ. ನಮ್ಗೆ ಪ್ರದಕ್ಷಿಣೆ ಹಾಕುವ ಕೆಪಾಬಿಲಿಟಿ ಇರ್ಲಿಲ್ಲ ಅಂದ್ರೂ ಕೂಡ, ಮನಸ್ಸಿನಲ್ಲಿ ಆದ್ರೂ ಕೂಡ ನಾವು
ಗೋವರ್ಧನ ಪರಿಕ್ರಮ ಮಾಡ್ತೇವೆ ಅಂತ ಎನಿಸಿಕೊಂಡ್ರು ಕೂಡ ಅದು ಕೂಡ ಕೃಪೆಗೆ ಪಾತ್ರರಾಗ್ತದೆ. ಹಿಂಗ ಗೋವರ್ಧನ್ಜಿ ಬರೇ ವಂಶಿದಾಸ್ ಬಾಬಾಜಿ ಅವ್ರು ಹೇಳ್ತಾರಲ್ಲ, ಗೌರ್ಮೆಂಟ್ ಅಂತ ಹೆಸರು ಕೇಳಿದ್ರು ಕೂಡ ಗೋವರ್ಧನ ಅಂತ ಓಡಿ ಹೋಗ್ತಿದ್ರಂತೆ ಗೋವರ್ಧನ್ಜಿ. ಅಪಭ್ರಂಶ ಮಾಡಿ ಆದ್ರೂ ಕೂಡ ನಾವು ಭಗವಾನನ ನಾಮ ತಗೊಂಡ್ರು ಕೂಡ ಆ ನಾಮದ ಒಂದು ಏನು ಮಹಿಮೆ ಇದೆಲ್ಲ ಅದು ಎಫೆಕ್ಟ್ ಆಗ್ತದೆ. ನಾವು ಇವತ್ತಿನ ಈ ಕಥಾದ ಒಂದು ಅರ್ಥ. ಇಲ್ಲಿಗೆ ನಾವು ಕಥಕ್ಕ ವಿರಾಮ ಕೊಡೋಣ. ಆಲ್ರೆಡಿ ಟೈಮ್ ಆಯ್ತು. ಸಾರಿ, ಒಂದು ಸ್ವಲ್ಪ ಊರಿಗೆ ಹೋಗಿ ಬಂದಿವಿ, ಹಂಗಾಗಿ ನಮ್ಗೆ ಶೀತ ಆಗಿದೆ. ಹರೇ ಕೃಷ್ಣ. ಇದರಲ್ಲಿ ಯಾವುದಾದ್ರೂ ಲೋಪದೋಷಗಳಿಗೆ ಬಂದರೆ ಕಂಡು ಬಂದರೆ ಕ್ಷಮಿಸಿ. ಮತ್ತೆ ನಿಮ್ಮ ಯಾವುದಾದ್ರು ಕ್ವಶನ್ ಆನ್ಸರ್ ಟೀಕಾ ಟಿಪ್ಪಣಿ ಇದ್ರೆ ಹೇಳ್ಬೋದು, ಕೇಳ್ಬೋದು. ಹರೇ ಕೃಷ್ಣ ಪ್ರಭುಜಿ, ಕೇಳಿಸ್ತಾ ಇದೆನಾ ಪ್ರಭುಜಿ? ಸರಿ, ನೀವೆಲ್ಲ ಕಥೆ ನಿಮಗೆ ಹಿಡಿಸಿದೆ ಅನ್ಕೊಂಡಿದ್ದೀನಿ. ಅದರಲ್ಲಿ ಏನಾದರೂ ಬಂದಿದ್ದು ತಪ್ಪುಗಳಿದ್ರೆ ಕ್ಷಮಿಸಿ. ಹರೇ ಕೃಷ್ಣ. ಇಲ್ಲಿಗೆ ಕತೆ ವಿರಾಮ ಮಾಡುವ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು.